ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ವೀಕ್ಷಕರ, ಇತ್ತೀಚೆಗೆ ಒಂದು ಭಾಗದಲ್ಲಿ ರಸ್ತೆ ಅಪಘಾತಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ. ಸಾಮಾನ್ಯವಾಗಿ ಹಿಂದೆ ಚತುಷ್ಪಥ ರಸ್ತೆ ಕಾಮಗಾರಿ ಪ್ರಾರಂಭ ಆಗೋದಕ್ಕೂ ಮುನ್ನ ನಮಗೊಂದು ಸೂಕ್ತವಾಗಿರ್ತಕ್ಕಂತಹ ರಸ್ತೆಯ ವ್ಯವಸ್ಥೆ ಇಲ್ಲ, ಆ ಕಾರಣಕ್ಕಾಗಿ ಅಪಘಾತಗಳಾಗ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಚತುಷ್ಪಥ ಕಾಮಗಾರಿಗಳಾಗಿರುವಂತದ್ದು ಅಥವಾ ರಸ್ತೆಗಳೆಲ್ಲ ಅಭಿವೃದ್ಧಿ ಆಯಿತು ಅನ್ನುವಂತಹ ಏನು ಭಾವನೆ ಮೂಡ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಅವೈಜ್ಞಾನಿಕ ರಸ್ತೆಗಳ ಕಾರಣದಿಂದಾಗಿ, ಅವೈಜ್ಞಾನಿಕ ಡಿವೈಡರ್ಗಳ ಕಾರಣದಿಂದಾಗಿ ಮತ್ತಷ್ಟು ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಮತ್ತಷ್ಟು ಜೀವಗಳು ಬಲಿ ಆಗ್ತಾ ಇರುವಂತದ್ದು. ಅಂತಹದ್ದೇ ಘಟನೆ ಉಚ್ಚಿಲ ಭಾಗದಲ್ಲಿ ನಡೆದಿರುವಂತದ್ದು. ಬಹುತೇಕ ಈಗ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಜನ ಇಷ್ಟು ದಿನ ಬಹಳ ಸಹನೆಯಿಂದ ಕಾಯ್ತಾ ಇದ್ರು. ಇದೀಗ ಉಚ್ಚಿಲ ಭಾಗದ ಜನರ ಆಕ್ರೋಶದ ಕಟ್ಟೆ ಒಡೆದು ಏಕಾಏಕಿಯಾಗಿ ಜನರೇ ಮುಂದೆ ಬಂದು ಡಿವೈಡರ್ ಅನ್ನ ಧ್ವಂಸಗೊಳಿಸಿದಂತಹ ಘಟನೆ ಕೂಡ ನಡೆದಿರುವಂತದ್ದು. ಎಸ್, ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಸಿರಾಜುದ್ದೀನ್ ಸ್ಥಳೀಯರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ. ಜೊತೆಗೆ ನಾನು ಮೊದಲು ಕೇಳಬೇಕು, ಯಾಕೆ ಇಷ್ಟು ಆಕ್ರೋಶತೆ ಬರ್ತದೆ ಆದ್ರೂ ಜನ ಅಂತ? ಯಾಕೆಂದರೆ 2014ರಿಂದ ಪ್ರತಿಯೊಬ್ಬರಿಗೂ ಅರ್ಜಿ ಕೊಡ್ತಾ ಇದ್ದಾರೆ. ಸತತ 3 ವರ್ಷಗಳಿಂದ ಅರ್ಜಿ ಕೊಟ್ಟು ಯಾರೇ ಒಬ್ಬರು ಇದಕ್ಕೆ ಮುಂದೆ ಬಂದು ಸ್ಪಂದಿಸಲಿಲ್ಲ. ಇತ್ತೀಚೆಗೆ ಫೆಬ್ರವರಿಯಲ್ಲಿ ಒಂದು ಪ್ರತಿಭಟನೆಯೂ ಆಗಿದೆ ಉಚ್ಚಿಲದಲ್ಲಿ. ಸಾಧಾರಣ ಒಂದು 400-500 ಜನರಿಂದ ಒಂದು ಎಲ್ಲ ಸಂಘ ಸಂಸ್ಥೆಯವರು, ಪ್ರತಿಯೊಂದು ಉಚ್ಚಿಲದ ಆಸುಪಾಸಿನ ಸಂಘ ಸಂಸ್ಥೆಯವರು, ಜನಪ್ರತಿನಿಧಿ ಯಾರು ಇರಲಿಲ್ಲ, ಅಲ್ಲಿ ಎಲ್ಲ ಬಂದು ಪ್ರತಿಭಟನೆ ಮಾಡಿ ಯಾರೂ ಒಬ್ಬರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. DC ಅವರು 6 ವಿಶಾಲ್ ಇರುವಾಗ ಮುಂಚಿನ ಜಿಲ್ಲಾಧಿಕಾರಿ ಇರುವವರೆಗೆ ಅವರಿಗೂ ಕೊಟ್ಟಿದ್ದೇವೆ. NHI ಮಂಗಳೂರಿಗೆ ಹೋಗಿ ಅಲ್ಲಿ 2 ಸಾರಿ ಕೊಟ್ಟಿದ್ದೇವೆ. ಎಲ್ಲ ಕಡೆಗೂ ಕೊಟ್ಟಾಗಿದೆ. MP ಅವರಿಗೆ 2 ಸಾರಿ ಕೊಟ್ಟಿದ್ದೇವೆ ಮನವಿಯನ್ನು. ಎಲ್ಲ ಯಾರಿಗೂ ಕೊಟ್ಟರು ತಗೊಳ್ತಾರೆ, ಇಡ್ತಾರೆ. ಅದಕ್ಕೆ ರೆಸ್ಪಾನ್ಸ್ ಇಲ್ಲ, ಅವರಿಗೆ ಅಗತ್ಯ ಇಲ್ಲದಾಗಿ. ಯಾಕೆಂದರೆ ಯಾರ್ಯಾರು ಬಡವರ ಮಕ್ಕಳು ಬಲಿ ಆಗ್ತಾ ಇದ್ದಾರೆ, ಅವರಿಗೆ ಅದು ಬೇಡ ಅಷ್ಟೇ. ಅಲ್ಲ ಸರ್, ಸಾಮಾನ್ಯವಾಗಿ ಹೇಳುವಂತದ್ದು ಏನು ಅವೈಜ್ಞಾನಿಕವಾಗಿ ರಸ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಮಂದಿ ಅದನ್ನ ಪ್ರೂವ್ ಮಾಡೋದ್ರಲ್ಲಿ ಕೂಡ ಸೋಲ್ತಾ ಇದ್ದಾರೆ. ಸೊ ಯಾವ ಸಮಸ್ಯೆ ನಿಮಗೆ ಬಹಳವಾಗಿ ಯಾವ ಸಮಸ್ಯೆ ಕಾಡ್ತಾ ಇರುವಂತ? ಸಮಸ್ಯೆ ಅಂದ್ರೆ ಪ್ರತಿಯೊಂದು ಜಾಗದಲ್ಲಿ ಮೇಡಮ್ ಪೇಟೆಯಲ್ಲಿ ಕ್ರಾಸಿಂಗ್ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ನಮ್ಮ ಉಚ್ಚಿಲದಲ್ಲಿ ಪಣಿಯೂರು ಎಲ್ಲೂರು ದೇವಸ್ಥಾನ ಇದೆ, ಮುದ್ರಂಗಡಿ ಆಗುವಾಗ ರಸ್ತೆ ಮುಂದ್ಗಡೆ, ಅಲ್ಲಿಂದ ಪೇಟೆ ಬರಬೇಕಾದ್ರೆ 1.5 ಕಿಲೋಮೀಟರ್ ಮುಂದೆ ಹೋಗಿ 1.5-2 ಕಿಲೋಮೀಟರ್ ಮುಂದೆ ಹೋಗಿ ಟರ್ನ್ ಮಾಡಿ ಬರಬೇಕಾಗ್ತದೆ. ಅಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು. ಆದ ಕಾರಣ ಎಲ್ಲರೂ ಎಂತ ಮಾಡ್ತಾ ಇದ್ದಾರೆ ಅಂದರೆ ವಿರುದ್ಧ ದಿಕ್ಕಿನಿಂದ ಬಂದು ಅದು ಆಕ್ಸಿಡೆಂಟ್ ಆಗ್ತಾ ಇದೆ, ಅಪಘಾತಗಳು ಆಗ್ತಾ ಇದೆ. ಅದನ್ನು ಕೇಳುವವರು ಯಾರಿಲ್ಲ. ಮತ್ತೊಂದು ಅಂದರೆ ಈಗ ಏನಾಗಿದೆ ಅಂದರೆ ಅಲ್ಲಿ ಒಂದು ಪಂಪ್ ಇದೆ. 2 ವೀಲರ್ ಗಾಡಿಗಳು ಎಲ್ಲಿ ಪಂಪಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗೋದಾದರೂ ಬರುವಾಗ ವಿರುದ್ಧ ದಿಕ್ಕಲ್ಲೇ ಬರ್ತಾ ಇದ್ದಾರೆ. ಅದನ್ನು ಎಷ್ಟಂತ ತಡಲಿಕ್ಕೆ ಆಗ್ತದೆ? ಅದಕ್ಕೆ ಬೇಕಾದ ಒಂದು ಸೂಕ್ತ ಜಾಗದಲ್ಲಿ ಡಿವೈಡರ್ ಕೊಟ್ಟರೆ ಅಂಥ ಸಮಸ್ಯೆನೇ ಇರುವುದಿಲ್ಲ. ಈ ಬಗ್ಗೆ ಎಲ್ಲ ವಿಚಾರದಲ್ಲೂ ಎಲ್ಲ ಕಡೆಗಳಲ್ಲೂ ಮನವಿ ಕೊಟ್ಟಿದ್ದೇವೆ ನಾವು. ಯಾರೂ ಅದಕ್ಕೂ ಬಂದು ಸ್ಪಾಟಿಗೆ ಬಂದು ನೋಡಲಿಲ್ಲ. ನಿನ್ನೆ ಒಂದು ಸಾರ್ವಜನಿಕರೊಂದು 300-400 ಜನ ಹೊಡೆದಾಕಿದ ಅರ್ಧ ಗಂಟೆಯಲ್ಲೇ ಬಂದು ಮತ್ತೆ ಡಿವೈಡರ್ ಹಾಕಿದ್ದಾರೆ. ಇವರು ಸಾರ್ವಜನಿಕರಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿಕೊಡೋದಿಲ್ಲ, ಅವರಿಗೆ ಬೇಕಾದಾಗೆ ಮಾಡ್ತಾ ಇದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಬಡ ಜನರಿಗೆ ಸಮಸ್ಯೆ ಆಗ್ತದೆ. ಹೌದು, ತುಂಬಾ ಬಡ ಜನರಿಗೆ ತುಂಬಾ ಸ್ಪೆಷಲಿಯಾಗಿ ಇದು 2 ವೀಲರ್ ಬೈಕ್ ಮತ್ತೆ ರಿಕ್ಷಾ ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಅಲ್ಲಿ ಇತ್ತೀಚೆಗೆ ಪಡುಬಿದ್ರಿ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಹೋಗಿದೆ. ರಿಕ್ಷಾದವರು ಬಾಡಿಗೆ ಜಾಸ್ತಿ ತಗೊಳ್ತಾ ಇದ್ದಾರೆ. ಬಾಡಿಗೆ ಜಾಸ್ತಿ ತಗೊಳ್ದೆ ಅವರಿಗೆ ಬೇರೆ ಏನಿಲ್ಲ, ಬಾಡಿಗೆ ಜಾಸ್ತಿಯೇ ತಗೊಳ್ಬೇಕಾಗ್ತದೆ. ಯಾಕೆಂದರೆ ಹೋಗೋ ಬಾಡಿಗೆ ಟರ್ನ್ ಮಾಡಿ ಬರುವಾಗ ಅವರಿಗೆ ಅದು ಬಾಡಿಗೆ ಸಾಕಾಗೋದಿಲ್ಲ. ಅದಕ್ಕಾಗಿ ಬಾಡಿಗೆ ಜಾಸ್ತಿ ತಗೊಳ್ತಾರೆ. ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನಲ್ಲಿ, ನೀವು ಬಾಡಿಗೆ ಜಾಸ್ತಿ ತಗೊಳ್ತಾ ಇದ್ದಾರೆ, ಆ ಥರ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾರ ಹತ್ರ ಹೇಳೋದು? ಜನಪ್ರತಿನಿಧಿಗಳ ಹತ್ರ ಹೇಳಿ ಆಗಿದೆ, ಅಧಿಕಾರಿಗಳಿಗೆ ಹೇಳಿ ಆಗಿದೆ, ಸ್ಥಳೀಯ ಪಂಚಾಯತಿಗೂ ಹೇಳಿ ಆಗಿದೆ. ಸುಮಾರು ಒಂದು ಎಷ್ಟು ಡಿಫ್ರೆನ್ಸಸ್ ಬರ್ತಾ ಇದೆ ನಿಮಗೆ ಅಂತ? ಈಗ 1.5-2 ಕಿಲೋಮೀಟರ್ ಬರ್ತಾ ಇದೆ ಮೇಡಮ್. 2 ಕಿಲೋಮೀಟರ್, ಹೌದು, 2-3 ಕಿಲೋಮೀಟರ್ ಟರ್ನ್ ಮಾಡಿ ಅದೇ ಜಾಗಕ್ಕೆ ಬರಬೇಕಾದ್ರೆ 3 ಕಿಲೋಮೀಟರ್ ಆಗ್ತದೆ. ಒಂದು ಆಟೋದವರು ಹೋಗಿ ಬರೋದಾದ್ರೆ ನಿಮ್ಗೆ ಎಷ್ಟು ಡಿಫ್ರೆನ್ಸಸ್ ಬರ್ತಾ ಇದೆ? ಮುಂಚಿನಗಿಂತ ಈಗ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅಂತ? ಅದೇ ಬಾಡಿಗೆ ಲೆಕ್ಕದಲ್ಲಿ ಆದ್ರೂ ಮಾಡಿದ್ರೆ 70 ರೂಪಾಯಿ ಬೀಳ್ತಾ ಇದೆ. 25 ರೂಪಾಯಿ ಬಾಡಿಗೆ ಹೋದ್ರೆ ವಾಪಸ್ ಬರುವಾಗ 70 ರೂಪಾಯಿ ಬೀಳ್ತದೆ. ಓಕೆ, ಸೊ ನೀವೊಬ್ಬರನ್ನ ಪ್ರಯಾಣಿಕರನ್ನ ಬಿಟ್ಟು ವಾಪಸ್ ಬರ್ಬೇಕಂದ್ರೆ ನೀವು 75 ರೂಪಾಯಿ ಖರ್ಚು ಮಾಡಬೇಕು. 25 ರೂಪಾಯಿ ಕೊಟ್ಟವನಿಗೆ 25 ರೂಪಾಯಿ ಕೊಟ್ಟವನಿಗೆ 75 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಎಸ್, ದೂರ ಹೋಗಿದೆ. ಸೊ ದೂರಿಗೆ ಏನ್ ಹೇಳಿದ್ದಾರೆ ಅಂತ, ಪೊಲೀಸ್ನವ್ರು ಏನ್ ಹೇಳಿದ್ದಾರೆ ಅಂತ? ಅಲ್ಲ, ಅವರಿಗೂ ಸಮಸ್ಯೆ ಗೊತ್ತಾಗ್ತಾ ಇದೆ. ಅವರು ಜಾಸ್ತಿಯನ್ನು ನಮ್ಮ ಹತ್ರ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಅವರಿಗೂ ಗೊತ್ತಾಗ್ತದೆ. ಅವರು ಉಚ್ಚಿಲ ಆಸುಪಾಸಿಗೆ ಹೋಗ್ತಾ ಬೆಳಿಗ್ಗೆಯಿಂದ ಸಂಜೆ ಒಂದು 3-4 ಸರಿ ಆದರೂ ಹೋಗಿ ಬರ್ತಾ ಇರ್ತಾರೆ. ಅವರಿಗೆ ಗೊತ್ತಿದೆ. ಯಾಕೆಂದ್ರೆ ಅವರು ಕಾನೂನು ಬಿಟ್ಟು ಮಾತಾಡುವಾಗಿಲ್ಲ, ಆ ಥರ ಆಗಿದೆ. ಅಧಿಕಾರಿಗಳು ಇದಕ್ಕೆ ಬೇಕಾದಂಥ ಅಧಿಕಾರಿಗಳು ಮುಂದೆ ಬಂದು ಏನಂತ ಒಂದು ವಿಚಾರ ಮಾಡಿ ನೋಡಿ ಬೇಕಾದ ಸ್ಥಳದಲ್ಲಿ, ಸೂಕ್ತ ಸ್ಥಳದಲ್ಲಿ ಮಾಡಬೇಕಿತ್ತು. ಅದನ್ನು ಯಾರು ಮಾಡ್ತಾ ಇಲ್ಲ. ಅವರು ಪಡುಬಿದ್ರಿ ಠಾಣೆಯವರಿಗೆ ಏನು ಮಾಡುವ ಇದಿಲ್ಲ ಅಷ್ಟೇ.
ಓಕೆ ಸರ್, ಅಲ್ಲ ಸಾಮಾನ್ಯವಾಗಿ ಈ ತರಹದ ಏನು ಕ್ರಾಸಿಂಗ್ ಗಳನ್ನ ಜನನಿಬಿಡ ಪ್ರದೇಶಗಳನ್ನ ಬಿಟ್ಟು ಏನು ಜನ ಸಂದಣಿ ಯಾವ ಪ್ರದೇಶಗಳಲ್ಲಿ ಇರ್ತದೆ ಆ ಪ್ರದೇಶಗಳಲ್ಲಿ ಕೊಡ್ತಾರೆ. ಸೊ ನೀವು ಮೊನ್ನೆ ಧ್ವಂಸ ಮಾಡಿರ್ತಕ್ಕಂತಹ ಪ್ರದೇಶ ಹೇಗಿದೆ? ಸೊ ಅದು ಸೂಕ್ತವಾಗಿದೆ. ಒಂದು ಎಲ್ಲೂರು ಕಡೆಯಿಂದ ಬರುವವರಿಗೂ ಒಳ್ಳೆ ನಾವು ಮಾಡಿದಂತೆಲ್ಲ ಸಾಧಾರಣ ಒಂದು 300-400 ಜನ ಊರಿನವರೆಲ್ಲ ಸೇರಿ ಎಲ್ಲ ಸೇರಿ ಮಾಡಿದಂಥ ಒಂದು ಡಿವೈಡರ್ ಇದು ಕಟ್ ಮಾಡಿದ್ದಾರೆ. ಓಕೆ, ಸೊ ಸುಮಾರು ಎಷ್ಟು ಏನು ದೇವಸ್ಥಾನಗಳು ಅಥವಾ ಬೇರೆ ಯಾವ್ಯಾವ ಪ್ರದೇಶಗಳಲ್ಲಿ? ಆ ಜಾಗದಲ್ಲಿ ಕನ್ನಡ ಮೀಡಿಯಂ ಶಾಲೆ ಇದೆ, ಇಂಗ್ಲಿಷ್ ಮೀಡಿಯಂ ಶಾಲೆ ಇದೆ, ಮತ್ತೆ ದೇವಸ್ಥಾನ ಇದೆ, ಮಸೀದಿ, ಚರ್ಚ್ ಎಲ್ಲ ಆ ಜಾಗದಲ್ಲಿ ಒಂದೇ ಜಾಗದಲ್ಲಿ ಇರುವಂಥ ಸ್ಥಳ ಅದು. ಅಲ್ಲಿ ಒಂದು ಕ್ರಾಸಿಂಗ್ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲ. ಇದನ್ನೆಲ್ಲ ಯಾರ ಹತ್ರ ಹೇಳುದು ಮೇಡಮ್? ಬಹುತೇಕ ನವಯುಗ ಕಂಪನಿ ಇದಕ್ಕೆ ಹೊಣೆ ಆಗ್ತದೆ. ನವಯುಗದವರಿಗೂ ಒಂದು ಮನವಿ ಕೊಟ್ಟಿದ್ದೇವೆ. ಅವರ ಹತ್ರ ಅವರದ್ದು ಬಂದಿದೆ ಲೆಟರ್ ನಮಗೆ. ಯಾರಂತಂದ್ರೆ ನಮಗೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ NHI ಅವರು ರಿಪ್ಲೈ ಕೊಡ್ತಾ ಇಲ್ಲ. ಮಾಡಿ ಅಂತ ಹೇಳಿದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದೆ. NHI ಅವರು ಬರ್ತಾ ಇಲ್ಲ. ಬಹುತೇಕ ಸೊ ಎಲ್ಲೋ ಒಂದು ಕಡೆ ದೇವ್ರು ಕೊಟ್ಟರು ಪೂಜಾರಿ ಅದೇ ತರ ಆಗಿದೆ. ಎಸ್, ಬಹುಶಃ ಮುಂದೆ ಯಾವ ಹೆಜ್ಜೆ ನಿಮ್ದೀಗ? ಮೊನ್ನೆ ಡಿವೈಡರ್ ಧ್ವಂಸ ಆಯ್ತು, ಮತ್ತೆ ಪುನಃ ಪೊಲೀಸ್ನವರು ಬಂದು ಮತ್ತೆ ಪುನಃ ಸರಿ ಮಾಡಿದ್ದಾರೆ. ಸೊ ಮುಂದಿನ ಹೆಜ್ಜೆ ಏನು ಅಂತ? ಮುಂದಿನ ಹೆಜ್ಜೆ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಅವರು 21ನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ. ನಿಮಗೆ ಸಾರ್ವಜನಿಕರಿಗೆ ಬೇಕಾಗುವಂತ ಸೂಕ್ತ ಸ್ಥಳದಲ್ಲಿ ನಿಮಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಕಾಯ್ಬೇಕಷ್ಟೇ. ಬಹುತೇಕ ಯಾವ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತಾರ ಅಥವಾ ಜನರ ಅಭಿಪ್ರಾಯಗಳನ್ನು ತಗೊಂಡು ಇದು ಮಾಡ್ತೇನೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಸರ್ ಈ ರಸ್ತೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಸ್ಥಳೀಯರು ಒಂದಿಷ್ಟು ಬೇಡಿಕೆಗಳನ್ನು ಕೊಡ್ತಾರೆ. ಈಗ ಎಲ್ಲೊಂದು ಕಡೆ ಫ್ಲೈ ಓವರ್ ಕೊಡಬೇಕು ಅಥವಾ ಮತ್ತೊಂದು ಬೇಕು ಅಂತಂದ್ರೆ ಸ್ಥಳೀಯರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಉಚ್ಚಿಲ ಭಾಗದ ಜನರ ಅಭಿಪ್ರಾಯವನ್ನು ಸಂಗ್ರಹಿಸ್ಲಿಲ್ವಾ ಅಥವಾ ಅದಕ್ಕೆ ಬೆಲೆ ಕೊಡ್ಲಿಲ್ವಾ? ಉಚ್ಚಿಲ ಪಂಚಾಯತ್ನಲ್ಲಿ ಕೇಳಿದ್ದಾರೆ, ಆದ್ರೆ ಅವರು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಈಗ ಕೇಳಿದಾಗ ಹೇಳ್ತಾರೆ ಅವರು ಇನ್ನೊಬ್ಬರಿಗೆ ಕೈ ತೋರಿಸ್ತಾ ಇದ್ದಾರೆ, ಮತ್ತೊಬ್ಬರಿಗೆ ಕೈ ತೋರಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದು ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಈಗ ಅವರಿವರದ್ದು ತೋರಿಸಿ ಏನು ಪ್ರಯೋಜನ ಇಲ್ಲ. ನಮಗೆ ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ. ಇದನ್ನು ಸರಿಪಡಿಸಿ ಕೊಟ್ಟರೆ ಸಾಕಷ್ಟೇ, ನಾವು ಅಷ್ಟೇ ಕೇಳ್ತಾ ಇರೋದು. ಸರ್, ಇದುವರೆಗೂ ಸುಮಾರು ಎಷ್ಟು ಅಪಘಾತಗಳು ಆ ಭಾಗದಲ್ಲಿ ಆಗಿದೆ ಅಂತ? ಸುಮಾರು ಒಂದು 60-70 ಅಪಘಾತಗಳಾಗಿದೆ. ಅದರಲ್ಲಿ ಒಂದು 12-13 ಡೆತ್ ಆಗಿದೆ. 12-13 ಮಂದಿ ಜೀವವನ್ನು ಬಹುತೇಕ ಇದಿನ್ನು ಗೊತ್ತಾಗಿಲ್ವ ಅವರಿಗೆ ಅಂತ? ಕಂಪನಿಯವರಿಗಿರ್ಬೋದು ಅಥವಾ ಹೆದ್ದಾರಿ ಪ್ರಾಧಿಕಾರ ಕಂಪನಿಯವರಿಗೆ ಗೊತ್ತಿರ್ಬೋದು, ಗೊತ್ತಿದ್ದು ಗೊತ್ತಿಲ್ಲದಾಗಿ ಕೂತ್ಕೊಂಡಿದ್ದಾರೆ. ಅವರಿಗೆ ಏನು ಅವರ ಕೆಲಸ ಆಗಿದೆ, ಗಾಡಿ ಇದಾಗ್ತಾ ಇದೆ, ಟೋಲ್ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಖಂಡಿತ ಬಹಳ ದೊಡ್ಡ ಮಟ್ಟಿನ ಇದಾಗಿರುವಂತದ್ದು. ಬಹುಶಃ ಎಲ್ಲ ಒಂದು ಕಡೆ ಕಾಮಗಾರಿ ಕಂಪ್ಲೀಟ್ ಆಗೋದಕ್ಕೆ ಮುಂಚೆ ಟೋಲ್ ಅನ್ನ ಪ್ರಾರಂಭ ಮಾಡಿದ್ರು. ಯಾಕೆಂದ್ರೆ ನಿನ್ನೆ ಇಷ್ಟೊಂದು ಸಣ್ಣ ಒಂದು ಇದಾಗುವಾಗ ಅವರ ಅರ್ಧ ಗಂಟೆಯಲ್ಲಿ ಬರುವವರಿಗೆ 12-13 ಡೆತ್ ಆಗುವಾಗ ಅವರಿಗೆ ವಿಚಾರ ಗೊತ್ತಿರ್ತದೆ ಅವರಿಗೆ. ಆದ್ರೂ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಹೋದಷ್ಟು ದಿನ ಹೋಗ್ಲಿ ಅಂತ ಹೇಳಿ ಅಷ್ಟೇ. ಖಂಡಿತ ಎಲ್ಲೊಂದು ಕಡೆ ಜನ ವಿರೋಧ ಮಾಡ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲ, ಜನ ವಿರೋಧ ಅಂದ್ರೆ 2014ರಲ್ಲಿ ಮನವಿ ಕೊಟ್ಟದ್ದು ನಮ್ಮ ಹತ್ರ ಇದೆ. 2014ರಲ್ಲಿ, ಇವತ್ತು 3 ವರ್ಷ ಆಯಿತು. ಜನವರಿ 2017 ಫೆಬ್ರವರಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ. MP ಅವರಿಗೂ ಮನವಿ ಕೊಟ್ಟಿದ್ದೇವೆ, ಎಲ್ಲ ಪ್ರತಿನಿಧಿಗಳಿಗೂ ಕೊಟ್ಟಿದ್ದೇವೆ. ಮೊನ್ನೆ ವಿನಯ್ ಕುಮಾರ್ ಸೊರಕೆ ಅವರು ಮೊನ್ನೆ DC ಇದರಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತಾಡಿದ್ದಾರೆ. ನಿಮಗೆ ಬೇಕಾದಂಥ ಸೂಕ್ತ ಜಾಗದಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಡಿವೈಡರ್ ಮಾಡಿ ಮತ್ತೆ ಸರ್ವಿಸ್ ರಸ್ತೆಯನ್ನು ಮಾಡಿ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಕಾಯಬೇಕಷ್ಟೇ. ಖಂಡಿತ ಬಹುಶಃ ಈ ಹಿಂದೆ ಕೂಡ ಇದೇ ರೀತಿಯ ಮನವಿಗಳನ್ನು ಇಡಲಾಗಿತ್ತು. ಡಿವೈಡರ್ ಬೇಕು, ಸರ್ವಿಸ್ ರಸ್ತೆ ಬೇಕು. ಟೋಲ್ ಪ್ರಾರಂಭಿಸುವ ಸಂದರ್ಭದಲ್ಲಿ ಕೂಡ ಇಂತಹದೊಂದಷ್ಟು ಬೇಡಿಕೆಗಳನ್ನ ಇಡಲಾಗಿತ್ತು. ಸೊ ಟೋಲ್ ಪ್ರಾರಂಭಿಸುವ ಸಂದರ್ಭಗಳಲ್ಲಿ ನಿಮ್ಮ ಬೇಡಿಕೆಗಳನ್ನ ಕೇಳಿದ್ದಾರೆ. ನವಯುಗ ಕಂಪನಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸೊ ಆಗ ಏನ್ ಹೇಳಿದ್ರು ಅಂತ? ಆ ಸಮಯದಲ್ಲಿ ಜಿಲ್ಲಾಧಿಕಾರಿ ಅವರ ಹತ್ರ ಮಾತಾಡುವಾಗ ಮಾನ್ಯ ಉಸ್ತುವಾರಿ ಸಚಿವರು, ಉಡುಪಿ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, 6 ತಿಂಗಳ ಸಮಯದಲ್ಲಿ ನಾವು ಅದು ಕಳಿಸಿದ್ದೇವೆ, ಅಲ್ಲಿಂದ ಬರ್ಲಿಕ್ಕೆ 6 ತಿಂಗಳ ಸಮಯ ಬೇಕಂತ ಹೇಳಿದ್ದಾರೆ. ಅದು ಇಷ್ಟ ತನಕ ಬರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಬಹುಶಃ ಜನರ ಬೇಡಿಕೆಯಲ್ಲಿ ಒಂದು ಕಡೆ ಮೂಲೆಯಲ್ಲೇ ಉಳಿತಾ ಅಂತ. ಅದೇ ತರ ಆಗಿದೆ. ಸುಮಾರು ಎಷ್ಟು ಸಮಯ ಆಯ್ತು ಸರ್ ಈಗ ಟೋಲ್ ನ ಪ್ರಾರಂಭ ಗಲಾಟೆಗಳು? ಯಾವುದು ಟೋಲ್ ನ ಸಂದರ್ಭಗಳಲ್ಲಿ, ಟೋಲ್ ಓಪನ್ ಆಗ್ತದೆ ಅಂತ ಸಂದರ್ಭಗಳಲ್ಲಿ ನೀವು ಪ್ರತಿಭಟನೆಗಳನ್ನ ಮಾಡಿದ್ರೆ, ಏನು ಬೇಡಿಕೆಗಳನ್ನ ಇಟ್ರಿ, ನಮಗೆ ಡಿವೈಡರ್ ಬೇಕು, ಸರ್ವಿಸ್ ರಸ್ತೆ ಬೇಕು ಅಂತಕ್ಕಂಥದ್ದು. ಸೊ ಅದಾಗಿ ಇಲ್ಲಿಯ ತನಕ ಬಹಳಷ್ಟು ಸಮಯ ಆಯ್ತು. 8 ತಿಂಗಳಾಯ್ತು. ಎಸ್, ಬಹುತೇಕ 6 ತಿಂಗಳಲ್ಲಿ ಏನು ಈಡೇರಿಸ್ತೇವೆ ಅಂತಕ್ಕಂಥ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ರು. ಆದ್ರೂ ಈಗ 21ನೇ ತಾರೀಕು ಭರವಸೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತೆ ಶಾಸಕರು ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಬೇಕಾದ ಸ್ಥಳದಲ್ಲಿ ಡಿವೈಡರ್ ಮತ್ತೆ ಸರ್ವಿಸ್ ರಸ್ತೆ ವ್ಯವಸ್ಥೆ ಮಾಡಿಕೊಡ್ತೇವೆ, ಸರ್ವಿಸ್ ರಸ್ತೆ ಎಲ್ಲ ಕಡೆಯಲ್ಲಿ ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ರೋಡ್ ಕಟ್ಟಿಂಗ್, ಕ್ರಾಸಿಂಗ್ ವ್ಯವಸ್ಥೆ ನಿಮಗೆ, ಮತ್ತೆ ಮುಖ್ಯವಾಗಿ ಅಲ್ಲಿ ನಮಗೆ ರಿಕ್ಷಾ ನಿಲ್ದಾಣ
ಓಕೆ ರಿಕ್ಷಾ ನಿಲ್ದಾಣ ಅಂದರೆ ರಸ್ತೆ ಬದಿಯಲ್ಲಿ ಎಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿಯೇ ರಿಕ್ಷಾ ನಿಲ್ದಾಣ ಬೇಕಾಗ್ತದೆ, ಅದಕ್ಕೆ ಸೂಕ್ತ ಜಾಗ ಇಲ್ಲ ಅಲ್ಲಿ. ಅದನ್ನು ಒಂದು ಮಾಡಿಕೊಡ್ಬೇಕು ಅವರು. ಅದೆಲ್ಲ ನಾಳ್ದು 21ನೇ ತಾರೀಕು ನಾವು ಅರ್ಜಿ ಮುಖಾಂತರ ಕೊಡ್ತೇವೆ, ಬಾಯಿ ಮಾತಲ್ಲಿ ಕೊಟ್ಟು ಮತ್ತೆ ಅದಕ್ಕೆ ಈ ಹಿಂದೆ ಕೂಡ ಅರ್ಜಿಗಳನ್ನ ಕೊಟ್ಟಿದ್ರಿ, ಬಹುಶಃ ಅದಕ್ಕೂ ಕೂಡ ಬೆಲೆ ಬಂದಿಲ್ಲ ಅಂತ. ಬಹುತೇಕ ಸರ್ ಇಂತಹ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಏನು ನವಯುಗ ಕಂಪನಿ ಇರಬಹುದು, ಯಾವುದೇ ಕಾಮಗಾರಿಯನ್ನು ವಹಿಸ್ಕೊಂಡಂತ ಯಾವುದೇ ಕಂಪನಿಗಳಿರಬಹುದು, ಅಪಘಾತ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಅನ್ನು ಹೊಂದಿರಬೇಕು ಅಂತಕ್ಕಂಥ ಮತ್ತೊಂದಷ್ಟು ಏನು ನಿಯಮಗಳಿದೆ. ಸೊ ಆ ಹೆದ್ದಾರಿ ಏನು ಈ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂತಹ ಅಪಘಾತಗಳಿರ್ಬಹುದು, ಮತ್ತೊಂದಿರಬಹುದು. ಸೊ ಇದಕ್ಕೆ ನವಯುಗ ಕಂಪನಿ ಹೇಗೆ ಸ್ಪಂದಿಸ್ತಾ ಇದೆ ಅಂತ? ನವಯುಗ ಕಂಪನಿದು ಆಂಬ್ಯುಲೆನ್ಸ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಉಚ್ಚಿಲ ಭಾಗದಲ್ಲಿ ನಾವು ಕಂಡಿಲ್ಲ ಇಷ್ಟ ತನಕ. ಯಾವುದೇ ಒಂದು ನವಯುಗದ ಆಂಬ್ಯುಲೆನ್ಸ್ ಆಗಲಿ ಇನ್ನಿತರ ವೆಹಿಕಲ್ ನಾವು ಕಂಡಿಲ್ಲ. ಅವ್ರದ್ದು ಏನಿದ್ರು ಕಾಮಗಾರಿದ ಕೆಲಸದ ಗಾಡಿ ಅದೇ, ಅದನ್ನು ಮಾತ್ರ ನಾವು ಕಂಡಿದ್ದೇವೆ. ಅದು ನಾವು ಕಂಡಿಲ್ಲ ಇಷ್ಟ ತನಕ, ನಾವು ನೋಡ್ಲಿಲ್ಲ. ಉಚ್ಚಿಲ ಭಾಗದಲ್ಲಂತೂ ಅವ್ರು ಬರ್ಲಿಲ್ಲ, ಮತ್ತೆ ಇನ್ನಿತರ ಜಾಗದಲ್ಲಿ ನಮ್ಗೆ ಗೊತ್ತಿಲ್ಲ. ಎಸ್ ಸರ್, ಇಷ್ಟು ಸುಮಾರು ಒಂದು 60ರಷ್ಟು ಆಕ್ಸಿಡೆಂಟ್ಗಳಾಗಿದೆ. ಒಮ್ಮೆ ಕೂಡ ನವಯುಗ ಕಂಪನಿ ಅಧಿಕಾರಿಗಳಿರ್ಬಹುದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾರು ಬರ್ಲಿಲ್ವಾ ಅಂತ ಕೇಳುವಂಥದ್ದು. ದೊಡ್ಡ ಮಟ್ಟದಲ್ಲಿ ಗಾಡಿ ಆಕ್ಸಿಡೆಂಟ್ ಆದ್ರೆ ಅವರು ಬರ್ತಾರೆ, ಅವರದ್ದು ಅದು ಗಾಡಿ ಸೈಡ್ ಇಡ್ಲಿಕ್ಕೆ ಒಂದು ವೆಹಿಕಲ್, ಅದು ಲೋಕಲ್ JCB ಇನ್ನಿತರ ಗಾಡಿಗಳನ್ನು ತೆಗೆದು ಸೈಡ್ ಇಡ್ಲಿಕ್ಕೆ ಒಂದು ಮಾಡಿ ಹೋಗ್ತಾರೆ ಅಷ್ಟೇ ವಿನ ಜನರಿಗೆ ಬೇಕಾಗಿ ತುರ್ತು ಏನಾದರೂ ಬೇಕಾದರೆ ಅದಕ್ಕೆ ಅವರು ಬರ್ತಾ ಇಲ್ಲ. ಅದು ಠಾಣೆಯಿಂದ ಫೋನ್ ಹೋಗಬೇಕು ಅವರಿಗೆ, ಆಮೇಲೆ ಅವರು ಬರೋದು. ಅದು 1 ಗಂಟೆನೂ ಆಗ್ಬೋದು, 2 ಗಂಟೆ ಆಗ್ಬೋದು. ಆಗ ಸಾರ್ವಜನಿಕರೆಲ್ಲ ಸುಮ್ಮನೆ ಆಗಿರ್ತಾರೆ, ಜನರ ಬಾಯನ್ನು ಮುಚ್ಚಿಸುವಂತ ತಾಳ್ಮೆಯ ಒಂದು ನಾಟಕವನ್ನ ಅದೇ ತರ ಮಾಡ್ತಾ ಇದ್ದಾರೆ. ಎಸ್ ಸರ್, ಬಹುತೇಕ ಬಹಳ ಸಂದರ್ಭಗಳಲ್ಲಿ ಏನು ಒಂದು ಕಾಮಗಾರಿಯನ್ನ ಆಗುವಾಗ ಭಾಗದ ಜನರನ್ನ ಕರೀಲಾಗ್ತದೆ, ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ ಹಿಂದೆ ನೋಡಬಹುದು, ಏನು ಕುಂದಾಪುರದ ಭಾಗಗಳಿಂದ ಮುಂದೆ ಬೈಂದೂರು ಕ್ಷೇತ್ರಗಳ ಸಂದರ್ಭಗಳಲ್ಲಿ ಅವರಿಗೆ ಫ್ಲೈ ಓವರ್ ಬೇಕು, ಮತ್ತೊಂದು ಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಫ್ಲೈ ಓವರ್ ನಮ್ಮ ಪ್ರದೇಶಕ್ಕೆ ಬೇಡ, ಅಲ್ಲಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿದ್ದಾರೆ. ಸೊ ಉಚ್ಚಿಲ ಭಾಗದಲ್ಲಿ ಅಂತಹ ಯಾವ ವಿಚಾರಗಳು ಬರಲಿಲ್ವಾ? ಉಚ್ಚಿಲ ಭಾಗದಲ್ಲಿ ಶಾಲೆ ಹತ್ತಿರ ಅಂಡರ್ ಪಾಸ್ ಇದ್ದೊಂದು ಇದು ಕೊಟ್ಟಿದ್ದೇವೆ, ಅದಕ್ಕೆ ಇಷ್ಟ ತನಕ ಯಾವುದೇ ಒಂದು ಬರಲಿಲ್ಲ, ಸ್ಪಂದಿಸಲಿಲ್ಲ ಯಾರು. ಆದರೂ ನಾವು ಈಗ ಕೇಳೋದಷ್ಟೇ, ಅಂಡರ್ ಪಾಸ್ ಆಗುವ ಚಾನ್ಸ್ ಇಲ್ಲ, ಕಮ್ಮಿ ಇದ್ದರೆ ನಮಗೆ ಫ್ಲೈಓವರ್ ನಡ್ಕೊಂಡು ಹೋಗ್ಲಿಕ್ಕೆ ಮಕ್ಕಳಿಗೆ ಬೇಕಾಗಿ ಒಂದು ಫ್ಲೈಓವರ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ. ಮಕ್ಕಳು ಅಂದರೆ ಅಲ್ಲಿ ಆ ಭಾಗದಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎದುರು ಹತ್ತಿರ ಇದೆ. ಆ ಕ್ರಾಸಿಂಗ್ ವ್ಯವಸ್ಥೆಗಾಗಿ ಮಕ್ಕಳಿಗಾಗಿದ್ರು ಒಂದು ಮೇಲೆಯಿಂದ ಇದು ಮಾಡಿ ಅಂತ, ಫ್ಲೈಓವರ್ ಮಾಡಿ ಅಂತ ಕೇಳ್ತಾ ಇದ್ದೇವೆ. ನಾಳ್ದು ಕೇಳಬೇಕಂತ ಇದು ಕೇಳಿ ಆಗಿದೆ ಅವರ ಹತ್ರ, ನಾಳ್ದು ಮನವಿ ಮುಖಾಂತರ ಕೇಳಬೇಕಂತ ಇದ್ದೇವೆ. ಎಸ್, ಬಹುತೇಕ ಈ ವಿಚಾರದಲ್ಲಿ ಇದುವರೆಗೂ ಸುಮಾರು 60ರಷ್ಟು ಅಪಘಾತಗಳಾಗಿದೆ, 12ರಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ಒಂದಷ್ಟು ಮಾತುಗಳು ಬರ್ತದೆ, ಯಾವ ಹೆದ್ದಾರಿಯ ಇಲಾಖೆ ಇತ್ತೀಚೆಗೆ ಮಣಿಪಾಲದಲ್ಲೊಂದು ಏನು ಘಟನೆ ಕೂಡ ನಡೀತು, ರಸ್ತೆಗಳ ಹೊಂಡಗುಂಡಿಯ ಕಾರಣಕ್ಕಾಗಿ ಬಿದ್ದು ಮಗು ಕೂಡ ಪ್ರಾಣ ಕಳ್ಕೊಳ್ತು. ಎಸ್, ಈ ವಿಚಾರದಾಗಿ ಮತ್ತಷ್ಟು ಮಾತನಾಡೋಣ. ಒಂದು ಕರೆ ಇದೆ. ಹಲೋ ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಎಸ್ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಡಾಕ್ಟರ್ ಶಿವಕುಮಾರ್ ಹೇಳಿ, ಉಚ್ಚಿಲ ಮೂಲಗುಡ್ಡೆಯಿಂದ. ಎಸ್ ಸರ್, ಹೇಳಿ ಮ್ಯಾಮ್. ಅದು ಡಿವೈಡರ್ ಬಗ್ಗೆ ಸಿರಾಜ್ ಅವರು ಮಾಡ್ತಿರುವ ಪ್ರಯತ್ನ ನಿಜವಾಗಿ ಶ್ಲಾಘನೀಯ. ಅವ್ರು ಹೇಳ್ತಿರುವ ಅಂಶ ಎಲ್ಲ ನಿಜವಾಗಿ ವಾಸ್ತವಿಕವಾಗಿ ಬಹಳ ಸತ್ಯ. ಇಷ್ಟು ತನಕ ಆದ ಅಪಘಾತಗಳ ಸರಣಿ ನೋಡಿದ್ರೆ ಹೆದರಿಕೆ ಆಗ್ತದೆ ಅದರಲ್ಲಿ ಸಂಚಾರ ಮಾಡುದು. ಅದರಿಂದ ಆದಷ್ಟು ಬೇಗ ಇಷ್ಟು ಟೋಲ್ ಎಲ್ಲ ಕನೆಕ್ಟ್ ಮಾಡುವಾಗ ಕಂಪನಿಯವರು ಆದಷ್ಟು ಬೇಗ ಅದನ್ನು ಸಮಪಡಿಸಿ ಡಿವೈಡರ್ ಅನ್ನಲ್ಲಿ ಮಾಡಿ ಜನರಿಗೆ ಉಪಕಾರ ಮಾಡುವ ಹಾಗೆ ಸಹಕಾರ ಮಾಡಬೇಕು. ಸರ್, ಈ ಹಿಂದೆ ಕೂಡ ಬಹಳಷ್ಟು ಅಪಘಾತಗಳಾಗಿದೆ, ಜನ ಸುಮ್ಮನೆ ಕೂತದಕ್ಕಾಗಿಯೇ ಇಷ್ಟು ದಿನ ಯಾರು ಬಂದು ವಿಚಾರಿಸ್ಲಿಲ್ವಾ ಅಂತ. ಹಲೋ, ಹೌದು. ಅಲ್ಲ, ಈಗ ಇವರು ಸಿರಾಜ್ ಅವರ ಮುಖಾಂತರ ಸುಮಾರು ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಮೊನ್ನೆ ತಗೊಂಡ ಕ್ರಮವು ಸರಿಯಾಗಿತ್ತು, ಮತ್ತು ಪುನಃ ಅವರೀಗ ಡಿವೈಡರ್ ಮುಚ್ಚಿ ಹಾಕಿ ಹೋಗಿದ್ದಾರೆ. ಇನ್ನು ಮುಂದೆ ಅವರು ಹೇಳಿದಾಗೆ DC ಅವರು ಏನು ಆರ್ಡರ್ ಕೊಡ್ತಾರೆ ನೋಡಿ ಮುಂದೆ ನಾವು ನಿರ್ಧಾರ ತಗೊಳ್ಬೇಕಾಗ್ತದೆ. ಸರ್, ಬಹುತೇಕ 6 ತಿಂಗಳ ಹಿಂದೆ ಸಚಿವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಸೊ 8 ತಿಂಗಳಾಯ್ತು, ಆ ಭರವಸೆ ಇನ್ನೂ ಈಡೇರಿಲ್ಲ. ಈಗ ಮತ್ತೆ ಪುನಃ ಹೋಪ್ ಇದೆಯಾ ನಿಮಗೆ ಅಂತ, ಅದು ಈಡೇರುತ್ತೆ ಅಂತ? ಅಲ್ಲ, ಹೋಪ್ಸ್ ಅಂದ್ರೆ ಜನರು ಡೆಫಿನೆಟ್ ಆಗಿ ಜನರ ಒತ್ತಡಕ್ಕೆ ಮನೆಯಲೇಬೇಕಾಗ್ತದಲ್ಲ. ಎಸ್, ಬಹುಶಃ ಎಲ್ಲ ಒಂದು ಕಡೆ ಜನ ಮೊನ್ನೆ ಡಿವೈಡರ್ ಒಡೆದಾಕದೆ ಹೋಗಿದ್ದಿದ್ರೆ ಈ ರೀತಿಯ ಸಭೆಗಳನ್ನು ಕರಿತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಹಾಗಾದ್ರೆ
ಖಂಡಿತ ಮೇಡಮ್, ಯಾಕಂದ್ರೆ ಇದು ಒಂದು ಉಚ್ಚಿಲಕ್ಕೆ ಸಂಬಂಧಪಟ್ಟದಲ್ಲ, ಇದು ಎಲ್ಲೂರಿಗೆ ಸಂಪರ್ಕ ರಸ್ತೆ ಕೂಡ. ಅಷ್ಟು ದೊಡ್ಡ ದೇವಸ್ಥಾನ, ಎಲ್ಲೂರು ದೇವಸ್ಥಾನ, ಮಸೀದಿ, ಚರ್ಚು, ಕೆಲವು ಶಾಲೆಗಳು, ಎಲ್ಲರಿಗೆ ತುಂಬಾ ತೊಂದರೆ ಆಗ್ತಾ ಉಂಟು ಅವರು ಹೇಳಿದಾಗೆ. ಮತ್ತೆ ತುಂಬಾ ಅಮೂಲ್ಯವಾದ ಜೀವನಗಳು ಅದರಿಂದ ನಾವು ತೆರಬೇಕಾಯ್ತು. ಇನ್ನೂ ಸಹ ಇವರು ಎಚ್ಚೆತ್ತುಕೊಳ್ಳದೆ ಹೀಗೆ ಮಾಡುದು ಯಾವ ಅವೈಜ್ಞಾನಿಕವಾಗಿ. ಸರ್ವಿಸ್ ರಸ್ತೆಯೂ ಇಲ್ಲ, ಡಿವೈಡರು ಇಲ್ಲ, ಏನೂ ಇಲ್ಲ. ಅವರು ಹೇಳುವ ಪಾಯಿಂಟ್ ಬಾರಿ ಸರಿ. ಅವರು ಅದಕ್ಕೆ ಮಾಡ್ತಿರುವ ಚಳವಳಿ ನಿಜವಾಗಿ ಶ್ಲಾಘನೀಯ. ಎಸ್ ಬಹುಶಃ ಜನರ ಸಹಕಾರ ಕೂಡ ಇದಕ್ಕೆ ಬೇಕಾಗ್ತದೆ, ಪ್ರತಿಯೊಬ್ಬರು ಕೂಡ ಇದ್ರ ಜೊತೆಲಿ ನಿಲ್ಬೇಕಾಗ್ತದೆ ಅಂತ. ಖಂಡಿತ ಎಲ್ಲ ಜನರ ಸಹಕಾರ ಅವರೊಟ್ಟಿಗೆ ಉಂಟು. ಎಸ್ ಸರ್, ಒಂದೊಮ್ಮೆ ನಾಡಿದ್ದಿನ ಸಭೆಯಲ್ಲೂ ಕೂಡ ಏನು ಒಮ್ಮತದ ಅಭಿಪ್ರಾಯ ಮೂಡಿ ಬರದೇ ಇದ್ರೆ ಏನ್ ಮಾಡ್ತೀರಾ ಅಂತ? ಇಲ್ಲ ಮೇಡಮ್, ಅದು ಈ ವಿಷಯದಲ್ಲಿ ಒಮ್ಮತದ ಅಭಿಪ್ರಾಯ ಎಲ್ಲ ಜನರು, ಯಾಕೆಂದ್ರೆ ಎಲ್ಲ ಜನರು ಕಣ್ಣೆದುರಿಗೆ ನೋಡುವಂತ ಸಮಸ್ಯೆ ಇದು. ಇದರಲ್ಲಿ ಯಾವುದೇ ಇದಿಲ್ಲ. ಅವರು ಹೇಳುವಂತ ವಿಷಯಗಳು 100ಕ್ಕೆ 100 ಅದು ನಾವು ನೋಡ್ತಾ ಇದ್ದೇವೆ. ಅವರಿಗೆ ಎಲ್ಲರೂ ನಾವು ಒಟ್ಟಾಗಿ ಇದನ್ನು ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಬೇಕು ಇದನ್ನು. ಸರ್, ಕಳೆದ 2014ರಿಂದ ಈಚೆಗೆ ಸರಿಸುಮಾರು 60ರಷ್ಟು ಅಪಘಾತಗಳು ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅಷ್ಟು ಅಪಘಾತಗಳಾಗಿದೆ, ಸುಮಾರು 12ರಷ್ಟು ಜೀವಗಳು ಹೋಗಿವೆ. ಎಲ್ಲಿ ಹೋಗಿದ್ದಾರೆ ಅಂತ? ಬಹುಶಃ ಇಷ್ಟು ಅಪಘಾತಗಳೆಲ್ಲ ಆಗುವಾಗಾದ್ರೂ ಯಾರಾದ್ರೂ ಬಂದಿದಾರಾ? ಏನು ಕಂಪನಿ ಆದ್ರೂ ಬಂದಿದೆ ಕಾಮಗಾರಿನ ವಹಿಸ್ಕೊಂಡಿಂತದ್ದು? ಯಾರಾದ್ರೂ ಬಂದಿದಾರಾ ಅಂತ? ಇಲ್ಲ, ಯಾರು ಬರ್ಲಿಲ್ಲ ಮೇಡಮ್. ಲೋಕಲ್ ಆದ ಅವರೇ, ಸಿರಾಜ್ನವರು, ಇವರು ನಮ್ಮ ಉಚ್ಚಿಲದ ಗ್ರಾಮಸ್ಥರು ಸೇರಿ ಪಾಪ ಅಲ್ಲಿ ಅಪಘಾತಕ್ಕೀಡಾದವರನ್ನು ಸಂಬಂಧಪಟ್ಟ ಹಾಸ್ಪಿಟ್ಲಿಗೆ ಬದುಕಿ ಉಳಿದರೆ ಕರ್ಕೊಂಡು ಹೋಗಿ ಇದು ಮಾಡ್ತಾರೆ. 60% ಅಪಘಾತದಲ್ಲಿ 20 to 25 15ರಿಂದ 20 ಡೆತ್ ಕ್ರಿಟಿಕಲ್ ಕೆಲವರಾಗಿದ್ದಾರೆ. ಅದರಲ್ಲಿ ಹ್ಯಾಂಡಿಕ್ಯಾಪ್ ಆದವರು ಕೆಲವು ಜನ ಇದ್ದಾರೆ. ಕಂಪನಿಯವರು ಯಾರು ಬಂದದ್ದು ನಾನು ನೋಡ್ಲಿಲ್ಲ. ಅವರ ಹೇಳಿದಾಗೆ ನಾನಂತೂ ಅವರ ಆಂಬುಲೆನ್ಸ್ ನೋಡ್ಲಿಲ್ಲ. ಉಚ್ಚಿಲ ಭಾಗದಲ್ಲಿ ಯಾರು ನೋಡ್ಲಿಕ್ಕಿಲ್ಲ. ಎಸ್ ಸರ್, ಬಹುಶಃ ಈ ಹಿಂದೆ ರಸ್ತೆ ಆಗುವ ತನಕ ರಸ್ತೆ ಆದ್ರೆ ಸಾಕು ಅಂತಿತ್ತು. ಈಗ ರಸ್ತೆ ಆಗಿದೆ, ಮತ್ತೆ ಪುನಃ ಸಮಸ್ಯೆ ಬಂದಿದೆ. ಸಮಸ್ಯೆ ಜಾಸ್ತಿ ಆಗಿದೆ. ಹೌದೌದು, ಸಮಸ್ಯೆ ಜಾಸ್ತಿ ಆಗಿ ಬಿಟ್ಟಿದೆ. ಮೊದ್ಲಿಗಿಂತ ಈಗ ಸಮಸ್ಯೆ ಜಾಸ್ತಿ ಆಗಿದೆ. ಮೊದಲು ಅಟ್ಲೀಸ್ಟ್ ಇಷ್ಟು ಅಪಘಾತ, ಈಗ ರಾಂಗ್ ಸೈಡ್ ಅಲ್ಲಿ 2 ವೀಲರ್ ಎಲ್ಲ ಪಾಪ ಅಷ್ಟು ದೂರ ಹೋಗುದಕ್ಕೆ ಬಂದು ಬಿಡ್ತಾರೆ ಮೇಡಮ್. ಟ್ರಾಫಿಕ್ ಪೊಲೀಸ್ ಏನಲ್ಲಿ ಇಡ್ಲಿಲ್ಲ 24 hours. ಬಹುಶಃ ಬೇರೆ ಯಾವ ಯಾವ ಬೇಡಿಕೆಗಳನ್ನ ಇಟ್ಟಿದ್ದೀರಾ ಸರ್? ಈಗ ನಾಡಿದ್ದಿನ ಸಭೆ ಆಗುವಾಗ ಯಾವ ಬೇಡಿಕೆಗಳನ್ನ ಇಟ್ಟಿದ್ದೀರಾ ಅಂತ? ಅದೇ ಹೇಳಿದ್ರಲ್ಲ ಸಿರಾಜ್ ಅವರು, ಅದೇ ಬೇಡಿಕೆ ನಮ್ಗೆ ಮೇನ್ ಬೇಕು. ಒಂದು ಡಿವೈಡರ್ ಮಾಡಿ ಕೊಡ್ಬೇಕು, ಮತ್ತೆ 2ನೇ ಅದೇ ರಿಕ್ಷಾ ಸ್ಟ್ಯಾಂಡ್, ಮತ್ತೆ 3ನೇ ಸರ್ವಿಸ್ ರೋಡ್. ಅದು ತುಂಬಾ ಮಕ್ಕಳಿಗೆ ಅಲ್ಲಿ ತುಂಬಾ ಹೈಲಿ 2 ಶಾಲೆಗಳಿವೆ, ಚರ್ಚ್ ಉಂಟು, ಮಸೀದಿ ಉಂಟು. ನಮ್ಮ ಎಲ್ಲೂರು ದೇವಸ್ಥಾನಕ್ಕೆ ಹೋಗುವಂತ ಹತ್ತಿರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಮಹಾಲಕ್ಷ್ಮಿ ದೇವಸ್ಥಾನ, ಉಚ್ಚಿಲ ಮಹಾಲಕ್ಷ್ಮಿ ಎಲ್ಲ ಇಷ್ಟು ಇರುವಾಗ ಅದನ್ನು ತಗೊಂಡೋಗಿ ಅಷ್ಟು ದೂರ ಹಾಕಿದ ಅದು ಅನ್ಸೈಂಟಿಫಿಕ್ ಅಂತಾರೆ ಮೇಡಮ್. ಅದು ನಿಜ. ಬಹುಶಃ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಕಟ್ತಕ್ಕಂತಹ ರಸ್ತೆಗಳೇ ಅನ್ಸೈಂಟಿಫಿಕ್ ಆದ್ರೆ ಜನ ಯಾರ ಹತ್ರ ಹೋಗ್ಬೇಕು ಅಂತ? ಅಲ್ಲ, ಗೊತ್ತಿದ್ದೆ ತಪ್ಪು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲದೆ ತಪ್ಪು ಮಾಡುವಂತದ್ದಲ್ಲ. ಇವರು ಪ್ರಯತ್ನ ಮಾಡ್ತಿದ್ದಾರೆ, ನಾವು 100% ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೇವೆ. ಅದೇ ಮುಂದೆ ಇನ್ನು ಇದು ಮಾಡ್ಲಿಲ್ಲ ಅಂದ್ರೆ ನಾವು ಕೂಡ ಅವರೊಟ್ಟಿಗೆ ಸೇರಿ ಸಪೋರ್ಟ್ ಮಾಡ್ತೇವೆ. ಉಗ್ರವಾದ ಪ್ರತಿಭಟನೆ ಮಾಡಬೇಕು. ಬೆಂಬಲ ಇರಬೇಕು. ಇಡೀ ಊರಿನ ಜನ ಒಂದಾದ್ರೆ ಮಾತ್ರ ಈ ವ್ಯವಸ್ಥೆ ಎದ್ದು ನಿಲ್ತದೆ. ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಶುಭವಾಗ್ಲಿ. ಧನ್ಯವಾದಗಳು ಸರ್ ಮಾತನಾಡಿದಕ್ಕಾಗಿ. ಎಸ್, ಅವ್ರು ಕೂಡ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ವಿದ್ಯಾವಂತರು ಮಾಡ್ತಕ್ಕಂತಹ ರಸ್ತೆಗಳೇ ಸರಿ ಇಲ್ಲ. ಈ ಹಿಂದೆ ಬಹಳ ಹಿಂದೆ ಸರಿಯಾದ ರಸ್ತೆಗಳಿತ್ತು ಏನೋ ಅಂತ ಅನ್ಸುತ್ತೆ. ವಿದ್ಯಾವಂತರು ಮಾಡಿದ್ದು ರಸ್ತೆ ಸರಿಯಾಗಿದೆ, ಇದು ಬೇಕಂತಾನೆ ಮಾಡಿದ್ದು. ಇಲ್ಲಿ ಸರ್ವಿಸ್ ರೋಡ್ ಬೇಡ, ಅವರಿಗೆ ಯಾರಿಗೂ ನೋಡಿದ್ರು ಗೊತ್ತಾಗ್ತದೆ ಇಂಥ ಜಾಗದಲ್ಲಿ ಕ್ರಾಸಿಂಗ್ ವ್ಯವಸ್ಥೆ ಬೇಕು, ಸರ್ವಿಸ್ ರಸ್ತೆ ಬೇಕು ಅಂತ. ಇದು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ ಅಂತನ ಎಲ್ಲ ಉಚ್ಚಲದವ್ರು ಇದೇ ಅನುಭವಿಸ್ಲಿ ಅಂತನ ಆತರ. ಎಸ್, ಖಂಡಿತ ಸರ್. ಈ ವಿಚಾರದಲ್ಲಿ ಮತ್ತಷ್ಟು ಮಾತನಾಡೋಣ, ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರ, ಡಿವೈಡರ್ ಅನ್ನ ಧ್ವಂಸ ಮಾಡಿದ್ದಾರೆ, ಊರಿನ ಜನ ಆಕ್ರೋಶಿತಗೊಂಡಿದ್ದಾರೆ. ಸೊ ಆ ಕುರಿತಾದ ಮತ್ತಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಹಂಚಿಕೊಳ್ತೇನೆ, ಮತ್ತಷ್ಟು ಚರ್ಚೆ ಮಾಡ್ತೇವೆ. ಅದಕ್ಕೂ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ವೀಕ್ಷಕರೇ, ರಸ್ತೆಯನ್ನ ಒಂದರ ರೀತಿಯಲ್ಲಿ ಅಭಿವೃದ್ಧಿಯ ಸಂಕೇತ ಅಂತ ಮಾಡಲಾಗ್ತದೆ. ಆದ್ರೆ ಆ ರಸ್ತೆ ಜನರ ಜೀವ ತೆಗೆಯುವಂತ ಮಟ್ಟಕ್ಕೆ ಹೋದಾಗ ಆ ಊರಿನ ಜನ ಆಕ್ರೋಶಿತಗೊಳ್ತಾರೆ. ಅದಕ್ಕೆ ಉಚ್ಚಿಲದಲ್ಲಿ ನಡೆದಂತಹ ಡಿವೈಡರ್ ಧ್ವಂಸ ಘಟನೆ ನಿಜಕ್ಕೂ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಎಸ್ ರಜುದಿನ್ ಅವರೇ, ನಾವಾಗ್ಲೇ ಮಾತನಾಡ್ತಾ ಇದ್ವಿ, ಎಲ್ಲೋ ಒಂದು ಕಡೆ ಏನು ಜನರಿಗೆ ಸಮಸ್ಯೆ ಕೊಡ್ಬೇಕು ಅಂತಲೇ ಈ ರಸ್ತೆ ಆಯ್ತಾ ಅಂತಕ್ಕಂಥ ಅನುಮಾನಗಳು ಕೂಡ ಕಾಡುವಂತದ್ದು. ಅದೇ ತರ ಕಾಣ್ತಾ ಇದೆ. ಎಸ್ ಸರ್, ಈ ಹಿಂದೆ ನೀವು ಬಹಳಷ್ಟು ಮನವಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ರಿ. ಸ್ಥಳೀಯ ಆಡಳಿತ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ನ ಸ್ಟ್ಯಾಂಡ್ ಏನು ಅಂತ ನಿಮ್ಮ ಹತ್ರ ಕೇಳ್ತೇನೆ. ಒಂದು ಕರೆ ಇದೆ. ಹಲೋ 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 ಮ್ಯಾಮ್, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಎಸ್ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನೋಡಿ ಮೇಡಮ್, ಇದು ಏನು ಉಚ್ಚಿಲ ಭಾಗದಲ್ಲಿ ಹೆದ್ದಾರಿ ಏನು ಅವೈಜ್ಞಾನಿಕವಾದ ಕಾಮಗಾರಿ ಆಗಿದೆ. ಈ ಬಗ್ಗೆ ಸಿರಾಜ್ ಅವರಾಗೆ ನಮ್ದೇನು ಇಲ್ಲಿ ಸಾರ್ವಜನಿಕರು ಒಟ್ಟು ಸೇರಿ ಹಲವಾರು ಬಾರಿ ಮನವಿ ಕೊಟ್ಟಿದ್ದೇವೆ. ಯಾರು ಕೂಡ ಈ ಬಗ್ಗೆ ಸ್ಪಂದನ ನೀಡಿಲ್ಲ ನಮ್ಗೆ. ಎಸ್ ಸರ್, ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ. ಎಸ್ ಸರ್, ಹೇಳಿ. ಬಹುತೇಕ ಯಾರಿಗೆಲ್ಲ ಮನವಿಯನ್ನು ಕೊಟ್ಟಿದ್ದೀರಾ ಅಂತ? ನೋಡಿ, ಜನಪ್ರತಿನಿಧಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ, ಹೆದ್ದಾರಿ ಇಲಾಖೆಗೆ ಮನವಿ ಕೊಟ್ಟಿದ್ದೇವೆ. ಯಾರ್ದು ಸ್ಪಂದನೆ ದೊರಕಿಲ್ಲ ಮೇಡಮ್. ಎಸ್, ಬಹುಶಃ ಇಲ್ಲಿವರೆಗೆ ಸ್ಪಂದನೆ ದೊರಕಿದ್ರೆ ಈ ತರದ ಆಕ್ಸಿಡೆಂಟ್ ಗಳು ಮತ್ತೆ ಮತ್ತೆ ಆಗ್ತಿರ್ಲಿಲ್ಲ ಏನು ಅಂತ. ಇಲ್ಲ ಇಲ್ಲ, ಎಷ್ಟೋ ಜೀವ ಉಳಿಸಿ ಏನು ಹೆದ್ದಾರಿಯ ಈ ಡಿವೈಡರ್ ಅನ್ನು ಹೊಡೆದಾಕಿದ್ದಾರೆ ಸಾರ್ವಜನಿಕರು. ಆ ಕೂಡ್ಲೆ ಪೊಲೀಸ್ ಅವರು ಬಂದ್ರು, ಮತ್ತೆ ಏನು ಹೆದ್ದಾರಿ ಇಲಾಖೆ ಬಂತು, ಅದನ್ನ ದುರಸ್ತಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಷ್ಟು ದಿನಗಳಿಂದ, ಇಷ್ಟು ವರ್ಷಗಳಿಂದ ಏನು ಅನಾಹುತಗಳು ನಡೀತಾ ಇದೆ ಇಲ್ಲಿ, ಎಷ್ಟೋ ಜೀವಗಳು ಕೂಡ ಹೋಯ್ತು, ಎಷ್ಟೋ ಜನ ಆಸ್ಪತ್ರೆ ಸೇರಿದ್ದಾರೆ, ಯಾರು ಕೂಡ ಬಂದು ನೋಡಿದವರಿಲ್ಲ. ಇವರು ಸಿರಾಜ್ನಂತವರು ಒಟ್ಟಿಗೆ ಸೇರಿ ಇಂತಹ ಕೆಲಸ ಮಾಡ್ತಿರುವಾಗ ಅದಕ್ಕೆ ಯಾರು ಕೂಡ ಯಾವ ಜನಪ್ರತಿನಿಧಿಗಳು ಕೂಡ ಬಂದು ಇದಕ್ಕೆ ಸಪೋರ್ಟ್ ಮಾಡಿದ್ದು ಕಾಣ್ತಾ ಇಲ್ಲ. ಎಲ್ಲೊಂದು ಕಡೆ ಸಮಸ್ಯೆ ಆದಾಗ ಬರ್ತಾರೆ ಅಂತ, ಡಿವೈಡರ್ ಹೊಡೆದ ಮೇಲೆ ಬಂದ್ರು ಅಂತ. ಹೌದೌದು, ಡಿವೈಡರ್ ಏನು ಹೊಡೆದಿದ್ದಾರೆ, ಅದು ತಪ್ಪೋ ಸರಿ, ಅದು ಬೇರೆ ವಿಚಾರ. ಆದ್ರೆ ಇಲ್ಲಿ ಆಗುವಂತ ಅನಾಹುತಗಳಿಗೆ ಯಾರು ಹೊಣೆ ಮೇಡಮ್? ಎಸ್, ಖಂಡಿತ. ಬಹುಶಃ ಆ ತರಹದ ನಿರ್ಧಾರಕ್ಕೆ ಬಾರದೇ ಹೋಗಿದ್ರೆ ಇವರು ಅಧಿಕಾರಿಗಳು ಯಾರು ನಿಮ್ಮ ಕಷ್ಟ ಕೇಳೋದಕ್ಕೆ ಬರ್ತಾ ಇರ್ಲಿಲ್ಲ ಅಂತ. ಇಲ್ಲ ಇಲ್ಲ, ಯಾರು ಕೂಡ ಬರ್ತಾ ಇರ್ಲಿಲ್ಲ. ಏನಾದ್ರೂ ಹೆದ್ದಾರಿಯಲ್ಲಿ ಏನೊಂದು ವಾಹನಗಳು ಕೆಟ್ಟು ನಿಂತ್ರೆ ಅದಕ್ಕೆ ಬೇಕಾದ ಅಧಿಕಾರಿಗಳು ಬಂದು ಅದನ್ನು ತೆರವು ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಇಲ್ಲಿ ಇಷ್ಟೊಂದು ವಾಹನಗಳು ಅಪಘಾತವಾಗುವಂತ ಅವೈಜ್ಞಾನಿಕವಾದ ಕಾಮಗಾರಿ ನಡೆದಿದೆ, ಈ ಬಗ್ಗೆ ಯಾರು ಕೂಡ ಮಾತಾಡುದಿಲ್ಲ. ಎಸ್, ನಿಜ. ಬಹುಶಃ ಈ ಮುಂದೆನೆ ಯಾರಾದ್ರೂ ಮಾತನಾಡಿದ್ರೆ ಬಹಳಷ್ಟು ಜೀವಗಳು ಉಳಿತಿತ್ತು. ಹೌದು, ಈಗ ಏನು ಆಗಿದೆ, ಇಷ್ಟರ ತನಕ ಏನಾಯ್ತು ಅದನ್ನೇನು ದುರಸ್ತಿ ಮಾಡಿ ಬಿಟ್ಟಿದ್ದಾರೆ ಈ ಡಿವೈಡರ್ ಅನ್ನ. ಇನ್ನೇನು ಜಿಲ್ಲಾಧಿಕಾರಿಗಳು 21-22ಕ್ಕೆ ಏನು ಇದರ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ. ಇದರ ನಂತರ ಕೂಡ ನಮ್ಗೆ ಏನಾದ್ರೂ ಈ ಸಮಸ್ಯೆ ಬಗೆಹರಿಯದಿದ್ರೆ ಸಿರಾಜ್ನವರಿಗೊಂದು ಸೇರಿ ನಾವು ಒಟ್ಟಿಗೆ ಇಡೀ ಇಲ್ಲಿ ಪರಿಸರದ ಜನರು ಒಟ್ಟು ಸೇರಿ ಇದನ್ನು ಮತ್ತೆ ಕೂಡ ಇದೇ ರೀತಿ ಆಗುವಂತ ಸಾಧ್ಯತೆ ಇಲ್ಲಿದೆ. ಎಸ್, ಬಹುಶಃ ಈ ನಿಟ್ಟಿನಲ್ಲಿ ಎಲ್ಲಾ ಜನರ ಬೆಂಬಲ ಕೂಡ ಬೇಕಾಗ್ತದೆ. ಬಹಳ ದೊಡ್ಡ ಮಟ್ಟಿನ ಹೋರಾಟದ ಅಗತ್ಯ ಇದೆ ಅಂತ. ಹೌದೌದು. ಎಸ್ ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಎಸ್, ಬಹುಶಃ ಬಹಳ ದೊಡ್ಡ ನಿಟ್ಟಿನ ಹೋರಾಟ ಬೇಕಾಗ್ತದೆ ಅಂತ. ಎಸ್ ಸರ್, ಬಹುತೇಕ ಆಗ್ಲೇ ನಾವು ಮಾತನಾಡ್ತಾ ಇದ್ವಿ, ಗ್ರಾಮ ಪಂಚಾಯತ್ ಯಾವ ನಿಟ್ಟಿನ ಸಹಕಾರವನ್ನ ಕೊಟ್ಟಿದೆ? ಇದಕ್ಕಿಂತ ಮುಂಚೆ ಮೊಟ್ಟ ಮೊದಲು ಕೊಟ್ಟದ್ದು ಗ್ರಾಮ ಪಂಚಾಯತಿಗೆ. ಗ್ರಾಮ ಪಂಚಾಯತಿಗೆ ಕೊಡುವಾಗಲೇ ನಾವು ಮನವಿಯಲ್ಲಿ ಒಂದು ಸರ್ವಿಸ್ ರಸ್ತೆ ಮತ್ತು ಡಿವೈಡರ್ ಕ್ರಾಸಿಂಗ್ ವ್ಯವಸ್ಥೆ ಇದ್ದು, ಮತ್ತು ಅದರೊಟ್ಟಿಗೆ ಉಚ್ಚಿಲ ಪೇಟೆ ಭಾಗದಲ್ಲಿ ಒಂದು ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನೇ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಇದರ ವಿಚಾರದಲ್ಲಿ ಮಾತಾಡುವ ಅಗತ್ಯವೇ ಇಲ್ಲ ಅವರ ಹತ್ರ. ಯಾಕೆಂದರೆ ಒಂದು ನೀರಿನ ವ್ಯವಸ್ಥೆ ಉಚ್ಚಿಲದಲ್ಲಿ ಹೊರ ರಾಜ್ಯದಿಂದ ಯಾರಾದರೂ ಬಂದರು, ನೀರು ಕುಡಿಲಿಕ್ಕೆ ನೀರಿಲ್ಲ. ಅಲ್ಲಿ ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿ ಕೇಳಬೇಕಾಗ ಪರಿಸ್ಥಿತಿ ಉಚ್ಚಿಲ ಭಾಗದಕ್ಕೆ ಬಂದರು. ಅದನ್ನೇ ಮಾಡಲಿಲ್ಲ ಅವರು. ಇನ್ನು ಇದು ಯಾವ್ದು ಲೆಕ್ಕ ಅವರಿಗೆ? ಇದು ಮಾಡೋದಕ್ಕೆ ಮಾಡಲಿಕ್ಕೆ ಇಲ್ಲ ಅವರು. ಅದಕ್ಕೆ ನಾವು ಕೊಡುವಂಥ ಮನವಿ ಪಂಚಾಯತ್ ಅವರಿಗೂ ಕೊಟ್ಟಿದ್ದೇವೆ, ಇನ್ನಿತರ ಎಲ್ಲರಿಗೂ ಕೊಟ್ಟಿದ್ದೇವೆ ನಾವು ಆ ಥರ. ಎಸ್ ಸರ್, ಗ್ರಾಮ ಪಂಚಾಯತ್ನೇ ಯಾವ ರೀತಿಯ ಸ್ಟ್ಯಾಂಡ್ ಅನ್ನು ತಗೊಂಡಿದೆ? ನೀವು ಪ್ರತಿಭಟನೆ ಮಾಡಿದ್ರೆ ಹೇಗೆ ಅಂತ? ನಾವು ಹೋದ ಕೂಡಲೇ ಒಂದು ಆಶ್ವಾಸನೆ, ಎಲ್ಲದಕ್ಕಿಂತ ಮುಂಚೆ ಅದೊಂದಿದೆ ಆಶ್ವಾಸನೆ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ನಾವು ಜನಪ್ರತಿನಿಧಿಗೆ ಬೇಕಾದಂಥ ವ್ಯಕ್ತಿಗಳು, ನಮಗೆ ಇದು ಜನರು ಬೇಕು, ಆ ಥರ ಮಾತಾಡ್ತಾರೆ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಎಲ್ಲದಕ್ಕೂ ಬರ್ತೇವೆ, ನಾವು ಬೇಕು ನಮಗೆ, ಆ ಥರ ಮಾತಾಡ್ತಾರೆ. ಮತ್ತೆ ನಾವು ಹಿಂದೆ ಬಂದ ಮೇಲೆ ಅದು ಇಲ್ಲ ಆ ಥರ. ಇದೇ ವಿಚಾರದಲ್ಲಿ ನಾನೊಂದು 20 ದಿವಸ ಮುಂಚೆ ಉಚ್ಚಿಲ ಭಾಗದಲ್ಲಿ ಒಂದು ಎಲ್ಲರಿಗೂ, ಅಧಿಕಾರಿಗಳಿಗೂ, ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಮತ್ತು NHIಗೆ ಧಿಕ್ಕಾರ ಹಾಕಿ ಒಂದು ಬ್ಯಾನರ್ ಹಾಕಿದ್ದೇವೆ. ಉಚ್ಚಿಲ ಪೇಟೆ ಭಾಗದಲ್ಲೇ ಇದೆ. ಈಗ ಎಲ್ಲ ಥರದಲ್ಲಿ ಅವರಿಗೆ ಇದು ಕೊಡ್ತಾ ಇದ್ದೇವೆ, ಮನವಿ ಕೊಡ್ತಾ ಇದ್ದೇವೆ. ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಯಾರು.
ಈಗ ಈ ಜಿಲ್ಲಾಧಿಕಾರಿ ಅದನ್ನು ನೋಡ್ಬೇಕು. ಈ ಹಿಂದೆ ಯಾವ ರೀತಿಯ ಮನವಿಗಳನ್ನ ಕೊಟ್ಟಿದ್ದಾರೆ, ಯಾರಿಗೆಲ್ಲ ಮನವಿ ಕೊಟ್ಟಿದ್ದೀರಾ ಅಂತ? ಮಾನ್ಯ MP ಶೋಭಾ ಕರಂದ್ಲಾಜೆರವರಿಗೂ ಕೊಟ್ಟಿದ್ದೇವೆ, ಉಸ್ತುವಾರಿ ಸಚಿವರಿಗೂ ಕೊಟ್ಟಿದ್ದೇವೆ, ಪ್ರಮೋದ್ ಮಧ್ವರಾಜ್ ಅವರಿಗೆ, ಹಾಗೂ ಶಾಸಕರಿಗೆ ವಿನಯ್ ಕುಮಾರ್ ಸೊರಕೆ ಅವರಿಗೂ ಕೊಟ್ಟಿದ್ದೇವೆ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ ಕೊಟ್ಟಿದ್ದೇವೆ, ಎಲ್ಲರಿಗೂ ಕೊಟ್ಟಿದ್ದೇವೆ. ಮತ್ತು NHIಗೆ ಮತ್ತು ಅಣ್ಣಾಮಲೈ ಇರುವಾಗ ಎಸ್ ಪಿ ಅಣ್ಣಾಮಲೈ ಇರುವಾಗ ಅವರಿಗೆ ಕೊಟ್ಟಿದ್ದೆ. ಅದರಲ್ಲಿ ಶೀಘ್ರವಾಗಿ ಸ್ವಲ್ಪ ಇದು ಕೊಟ್ಟಿದ್ದಂದರೆ ಅಣ್ಣಾಮಲೈ ಒಬ್ಬರು ಮಾತ್ರ. ಯಾಕೆಂದರೆ 15 ದಿವಸದ ಒಳಗೆ ಅದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಬೇಕಾಗುವ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಒಂದು ಮುತುವರ್ಜಿ ವಹಿಸಿದ್ದವರು ಅವರೊಬ್ಬರು ಮಾತ್ರ. ಆದರೆ ನಮ್ಮ ಇದರಲ್ಲಿ 10 ದಿವಸದಲ್ಲಿ ಅವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದರು. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಎಸ್ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಉಚ್ಚಿಲದಿಂದ. ಎಸ್, ಹೇಳಿ ಸರ್. ನೋಡಿ, ಈಗ ಏನು ಹೆದ್ದಾರಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಇದರಲ್ಲಿ ಏನು ಪಂಚಾಯತ್ ಬಗ್ಗೆ ನೀವು ಕೇಳಿದ್ರು ಸಿರಾಜ್ ಅವರ ಹತ್ರ. ಇಲ್ಲಿ ಉಚ್ಚಿಲ ಗ್ರಾಮ ಪಂಚಾಯತಿ ಹೆದ್ದಾರಿ ಬಗ್ಗೆ ಬಿಡಿ, ಬೇರೆ ಏನು ಮೂಲಭೂತ ಸೌಕರ್ಯ ಇದೆ ಇದರ ಬಗ್ಗೆನೇ ಅವರಿಗೆ ಚಿಂತೆ ಇಲ್ಲ. ಅದು ಬಿಟ್ಟು ಇಲ್ಲಿ ಹೆದ್ದಾರಿಗೆ ಬೇಕಾದವರು ಏನ್ ಕೆಲಸ ಮಾಡ್ಬೋದು ಹೇಳಿ? ಎಸ್, ಬಹುಶಃ ಇದು ಬಹಳ ಪ್ರಮುಖವಾಗಿರ್ತಕ್ಕಂತ ಸಂಗತಿ ಅಂತ. ಏನ್ ಹೇಳ್ತಿದ್ದಾರೆ ಸರ್? ಹಾಗಾದ್ರೆ ಕೆಲಸಗಳನ್ನೇ ಮಾಡ್ಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಉಚ್ಚಿಲ ಭಾಗದ ಹೆದ್ದಾರಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹತ್ರ ಮಾತಾಡುವಾಗಿಲ್ಲ, ಎಲ್ಲದಕ್ಕೂ ಕಾನೂನು ಅಂತ ಮಾತಾಡ್ತಾರೆ. ಬೇಕಾದಂತ ಮೂಲಭೂತ ಸೌಕರ್ಯನೇ ಇಲ್ಲ ಉಚ್ಚಿಲ ಭಾಗದಲ್ಲಿ. ಬಹುಶಃ ಸೊ ಈ ವಿಚಾರದಲ್ಲಿ ಗ್ರಾಮ ಪಂಚಾಯತ್ ನಿಂದ ನೀವೇನು ಬಯಸ್ತಾ ಇದ್ದೀರಾ ಸರ್? ಯಾವ ರೀತಿಯ ಏನು ಸೌಲಭ್ಯಗಳು ಬೇಕು ಅಂತ ಬಯಸ್ತಿದ್ದೀರಾ ಅಂತ? ಗ್ರಾಮ ಪಂಚಾಯತಿ ಅವರು ಮೊಟ್ಟ ಮೊದಲು ಮಾಡ್ಬೇಕಾದಂತ ಕೆಲಸ ಯಾಕೆ ಅಂತ ಹೇಳಿದ್ರೆ, ಈ ಊರಿನದ್ದು ಮುಖ್ಯ ಕೇಂದ್ರ ಅದು. ಗ್ರಾಮ ಪಂಚಾಯತಿ ಅವರು ಇದಕ್ಕೆ ಹುಮ್ಮಸ್ಸು ಕೊಟ್ಟು ಇಲ್ಲಿ ಬೇಕಾದಂತ ಈ ಕ್ರಾಸಿಂಗ್ ವ್ಯವಸ್ಥೆ ಮತ್ತು ಸರ್ವಿಸ್ ವ್ಯವಸ್ಥೆ ಮಾಡ್ಬೇಕು ಅವರು. ಎಲ್ಲೂ ನಾವು ಎಡವಿದೆ ಅಂದ್ರೆ ನಮ್ಮ ಪಂಚಾಯತಿಯ ಮೌನವಾಗಿದ್ರೆ ಈ ರೀತಿ ಆಗೋದ್ರಲ್ಲಿ ಏನು ತಪ್ಪೇನಿಲ್ಲಲ್ಲ. ನಿಜ ನಿಜ ನಿಜ, ಖಂಡಿತ ಸ್ಥಳೀಯಾಡಳಿತ ಮುತುವರ್ಜಿ ವಹಿಸಬೇಕಾಗಿತ್ತು ಸರ್. ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ನಲ್ಲಿ ಸಾಮಾನ್ಯ ಸಭೆಗಳು ಬರ್ತದೆ, ಸೊ ಅದರಲ್ಲಿ ಇದರ ಕುರಿತು ಉಲ್ಲೇಖ ಬರ್ಲಿಲ್ವಾ ಅಂತ? ಬಂದಿದೆ. ಸಾಮಾನ್ಯ ಸಭೆಯಲ್ಲಿ ಉಲ್ಲೇಖ ಬರುವುದಕ್ಕಿಂತ ಮೊದಲು ಹೆದ್ದಾರಿ ಏನು ಕೆಲಸ ಕಾಮಗಾರಿ ಆರಂಭ ಆಗ್ತದೆ ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅವರು ಇದರ ಬಗ್ಗೆ ನಕ್ಷೆಯನ್ನು ತಗೊಳ್ಬೇಕಿತ್ತು. ತಗೊಂಡಿದ್ದಾರೆ, ಮೌನವಾಗಿ ಕೂತ್ಕೊಂಡಿದ್ದಾರೆ. ಎಸ್, ಇದಕ್ಕೆ PDO ಅವರು ಏನ್ ಹೇಳ್ತಾರೆ ಅಂತ? PDO ಅವರು ಈಗಿರುವಂತ PDO ಅವರು ಯಾವ ರೀತಿ ಬಂದಿದ್ದಾರೆ ಅಂದ್ರೆ, ಇವರು ಬಂದ ನಂತರ ಒಂದೇ ಒಂದು ಕೆಲಸ ಕೂಡ ಸಾರ್ವಜನಿಕರಿಗೆ ಬೇಕಾಗುವ ಇದರಲ್ಲಿ ಇಲ್ಲ. ಎಸ್, ಈ ವಿಚಾರದಲ್ಲಿ ಯಾವುದೇ ವಿರೋಧಗಳು ಮಾಡ್ತಾ ಇಲ್ವಾ ಅಂತ ಯಾರು ಕೂಡ? ಹಾಗಾದ್ರೆ ವಿರೋಧಗಳು ಇಡೀ ಊರಿನವರು ಮಾಡ್ತಾರೆ ಮೇಡಮ್, ಆದ್ರೆ ಸ್ಪಂದನೆ ಕೊಡುವ ಜನ ಬೇಕಲ್ಲ ಇದಕ್ಕೆ. ನಿಜ ನಿಜ. ಬಹುಶಃ ಈ ವಿಚಾರದಲ್ಲಿ, ರಸ್ತೆಯ ವಿಚಾರದಲ್ಲಿ ಯಾವ ರೀತಿಯ ಏನು ಮನವಿಗಳನ್ನ ಗ್ರಾಮ ಪಂಚಾಯತ್ಗೆ ಮಾಡಿದ್ದೀರಾ ಸರ್ ನೀವು? ರಸ್ತೆ ವಿಚಾರದಲ್ಲಿ ಇನ್ನು ಯಾವುದೇ ಮನವಿ ಮಾಡ್ಲಿಕ್ಕೆ ಬಾಕಿ ಇಲ್ಲ. ಎಲ್ಲಾ ರೀತಿಯ ಮನವಿ, ಎಲ್ಲಾ ರೀತಿಯ ಪ್ರತಿಭಟನೆಗಳು ಕೂಡ ಆಗಿದೆ. ಓಕೆ, ಸೊ ಏನ್ ಹೇಳ್ತಾರೆ ಅಂತ ಗ್ರಾಮ ಪಂಚಾಯತ್ನವ್ರು? ಹಾಗಾದ್ರೆ ಗ್ರಾಮ ಪಂಚಾಯತ್ ಏನ್ ಹೇಳ್ತಾರೆ, ಅವರು ಮೇಲಾಧಿಕಾರಿ ಮೇಲೆ ಹಾಕಿ ಬಿಡ್ತಾರೆ ಮೇಡಮ್. ನಮ್ಗೆ ಬರುವುದಿಲ್ಲ, ನಾವು ನಿಮ್ಮೊಂದಿಗಿದ್ದೇವೆ ಅಂತ. ಸರ್, ಖಂಡಿತ ಮೇಲಾಧಿಕಾರಿಗಳದ್ದೇ ಜವಾಬ್ದಾರಿ, ಇದ್ರಲ್ಲೇನು ಅನುಮಾನ ಇಲ್ಲ. ಆದ್ರೂ ಕೂಡ ಗ್ರಾಮ ಪಂಚಾಯತ್ ಸ್ಥಳೀಯಾಡಳಿತವಾಗಿ ಒಂದಷ್ಟು ಒತ್ತಡವನ್ನ ಹೇರುವ ಪ್ರಯತ್ನ ಮಾಡ್ಬೋದಲ್ಲ ಅಂತ? ಇಲ್ಲ, ಅವರು ಹೇಳ್ತಾರೆ ನಾವು ಅದಕ್ಕೆ ಮನವಿ ಹಾಕಿದ್ದೇವೆ, ಲೆಟರ್ ಕಳಿಸ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಟೋಲ್ ಗೇಟ್ ಆರಂಭ ಆಗಿ ಸಮಯ ಆಯ್ತು. ಓಕೆ, ಅವರಿಗೆ ಒಂದು ವೇಳೆ ಹಣದ ಸಮಸ್ಯೆ ಇದ್ದಿದ್ರೆ ಈ ಟೋಲ್ ಆರಂಭ ಆದ ನಂತರ ಇಷ್ಟೊಂದು ಹಣ ಕಲೆಕ್ಟ್ ಮಾಡಿದ್ರು ಈ ಸರ್ವಿಸ್ ರಸ್ತೆ ಮತ್ತು ಕ್ರಾಸಿಂಗ್ ವ್ಯವಸ್ಥೆಯನ್ನು ಸರಿ ಮಾಡಬಹುದಿತ್ತು. ಇಲ್ಲಿ ಯಾವುದೇ ಅಂಡರ್ ಪಾಸ್ ಕೂಡ ಇಲ್ಲ, ಈ ಪೇಟೆ ಭಾಗದಲ್ಲಿ ಕ್ರಾಸಿಂಗ್ ಕೂಡ ಇಲ್ಲ, ಸರ್ವಿಸ್ ರಸ್ತೆ ಕೂಡ. ಇದರ ಅರ್ಥ ಏನಾದ್ರು ಜನರದ್ದು ಬಲಿ ಕೊಡುವಂತದ್ದ ಪ್ಲಾನ್ ಇವರದ್ದು? ಕೊಡುವಂತದ್ದಲ್ಲ, ಬಲಿ ಕೊಟ್ಟಿದ್ದಾರೆ. ಸಾಲು ಅಪಘಾತಗಳು ಆಗ್ತಾ ಇರ್ತಕ್ಕಂತ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತ್ ಎಚ್ಚೆತ್ತುಕೊಳ್ಳದೆ ಇರುವಂತಹದ್ದೇ ನಿಜವಾದ ದೊಡ್ಡ ದೌರ್ಭಾಗ್ಯ ಅಂತ ಅನ್ಸುತ್ತೆ ಊರಿನಲ್ಲಿ. ಗ್ರಾಮ ಪಂಚಾಯತಿ ಕಂಪ್ಲೀಟ್ ಮೌನವಾಗಿದೆ ಮೇಡಮ್. ಗ್ರಾಮ ಅಭಿವೃದ್ಧಿ ಅಂದ್ರೆ ಇದು ಹೆದ್ದಾರಿಯಲ್ಲಿ ಬರುವಂತದ್ದು, ಇದು ಕೂಡ ಗ್ರಾಮದ ಅಂದರಲ್ಲಿ ಮತ್ತೆ ನಿಜ. ಗ್ರಾಮಸ್ಥರಿಗೆ ಬೇಕಾಗುವಂತ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಎಸ್ ಸರ್, ನಿಮ್ಮ ಮುಂದಿನ ಹೆಜ್ಜೆ ಏನು ಅಂತ? ಈಗ ಮುಂದಿನ ಹೆಜ್ಜೆ ಮೊಟ್ಟ ಮೊದಲನೇದಾಗಿ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯ ಬಗ್ಗೆ ಮತ್ತೆ ಹೆದ್ದಾರಿ ಕೂಡ ಅದರಲ್ಲಿ ಬರ್ತದೆ. ಇದಕ್ಕೆ ಬೇಕಾದ ಪಂಚಾಯತಿಗೆ ಕೂಡ ನಾವು ಮುತ್ತಿಗೆ ಹಾಕ್ತೇವೆ. ಮತ್ತೆ ಹೆದ್ದಾರಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿ ಕೊಡದಿದೆ ಏನು ಜಿಲ್ಲಾಧಿಕಾರಿ ಸಮಯ ನಿಗದಿ ಮಾಡಿದ್ದಾರೆ, ಅದರ ನಂತರ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತ ನಮ್ದು ಪ್ಲಾನ್ ಇದೆ ಮೇಡಮ್. ಎಸ್, ಖಂಡಿತ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟಗಳು ಯಶಸ್ವಿ ಆಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು.
ಎಸ್, ಬಹುಶಃ ಗ್ರಾಮ ಪಂಚಾಯತ್ನ ವಿಚಾರದಲ್ಲಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕುವಂತ ಈ ತರದ ಹೋರಾಟಗಳನ್ನ ಮಾಡಿರುವಂತಹ ವಿಚಾರವನ್ನು ಅವ್ರು ಹೇಳಿದ್ರು. ಸೊ ಯಾವ ನಿಟ್ಟಿನ ಬೆಂಬಲ, ಯಾವ ನಿಟ್ಟಿನ ಪ್ರೋತ್ಸಾಹ ನಿಮಗೆ ಗ್ರಾಮ ಪಂಚಾಯತಿಂದ ಸಿಕ್ಕಿದೆ ಇದುವರೆಗೂ ಅಂತ? ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕುವ ಸಮಯದಲ್ಲಿ, ಯಾಕೆಂದರೆ ಮುತ್ತಿಗೆ ಹಾಕಲಿಕ್ಕೂ ಒಂದು ಕಾರಣ ಇದೆ. ಯರ್ಮಾಳ್ ಭಾಗದ ಒಂದು ಆಟೋ ಚಾಲಕ ವ್ಯಕ್ತಿ ವಿರುದ್ಧ ದಿಕ್ಕಿನಿಂದ ಬಂದು ಸ್ಪಾಟ್ ಆಗಿ ಡೆತ್ ಆಗಿದ್ದಾರೆ. ಆ ಸಮಯದಲ್ಲಿ ಸಾರ್ವಜನಿಕರೆಲ್ಲ ಒಟ್ಟಾಗಿ ಹೋಗಿ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ವಿ. ನೀವು ಇಷ್ಟೆಲ್ಲ ಅಪಘಾತ ಆಗ್ತಾ ಇದೆ, ಯಾಕೆ ಸುಮ್ಮನೆ ಇದ್ದೀರಾ ಅಂತ ಹೇಳಿ ಎಲ್ಲ ಸದಸ್ಯರನ್ನು ಕರೆಸಿ ಮಾತಾಡಿಸಿ, ಮತ್ತು ಅಲ್ಲಿಗೆ ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲ ಬಂದಿದ್ದಾರೆ. ಬಂದು ಕರೆಸಿ ಅವರ ಹತ್ರ ಮಾತಾಡಿ ಅವರ ಹತ್ರ ಹೇಳಿದ್ದೆ 15 ದಿವಸದ ಒಳಗೆ ನೀವು ಇದಕ್ಕೆ ನಮಗೆ ಏನಾದರೂ ಒಂದು ಪರಿಹಾರ ಮಾಡಿ ಕೊಡ್ತೇನಂತ ಹೇಳಿದ್ದಾರೆ. ಇಷ್ಟ ತನಕ 15 ದಿವಸ ಇವತ್ತಿಗೂ ಆಗಲಿಲ್ಲ. ಇದು ಆಗಿ ಒಂದು 6-7 ತಿಂಗಳಾಯ್ತು. ಅವರ ಲೆಕ್ಕದಲ್ಲಿ 15 ದಿವಸ ಇನ್ನೂ ಆಗಲಿಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದರು, ತಾಲೂಕ್ ಪಂಚಾಯತ್ ಸದಸ್ಯರು ಇದ್ದರು, ಪಂಚಾಯತ್ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ ಅವರು ಭರವಸೆ ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ನಾವು ಈ ನೀರಿನ ವಿಚಾರದಲ್ಲೂ ಮಾತಾಡಿದ್ದೇವೆ, ಮತ್ತು ಶೌಚಾಲಯ ವಿಚಾರದಲ್ಲಿ ಮಾತಾಡಿದ್ದೇವೆ. ಎಲ್ಲದಕ್ಕೂ ಆಯಿತು ನಾವು ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಭರವಸೆಯಲ್ಲಿ ಇದೆ. ಖಂಡಿತ ಅದು ಮುಂದುವರೆದಿಲ್ಲ. ಎಸ್ ಸರ್, ಬಹುಶಃ ಗ್ರಾಮ ಪಂಚಾಯತ್ ಒಂದು ಜವಾಬ್ದಾರಿಯುತ ಸ್ಥಳೀಯ ಆಡಳಿತವಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಸೊ ಸಾಮಾನ್ಯ ಸಭೆಯಲ್ಲಿ ಜನ ಇದಕ್ಕೆ ಒತ್ತಾಯ ಮಾಡ್ತಾ ಇಲ್ವಾ ಅಂತ? ಪ್ರತಿ ಬಾರಿ ಸಾಮಾನ್ಯ ಸಭೆ ನಡೆಯುತ್ತೆ. ಸಾಮಾನ್ಯ ಸಭೆಯಲ್ಲಿ ಇದರ ವಿಚಾರದಲ್ಲಿ ಮಾತುಕತೆ ಆಗಿದೆ. ಮಾತುಕತೆ ಅದರಲ್ಲಿ ಏನಾಗಿದೆ ಅಂದ್ರೆ, ಅಲ್ಲಿ ಮಾತುಕತೆ ಅವರ ಸಮಯ ಇದು ಮಾಡಿಯೇ ಬರ್ತಾ ಇದ್ದಾರೆ. ಮಾತಾಗುವಾಗಲೇ ಸ್ವಲ್ಪ ಲೇಟ್ ಆದರೂ ಇಲ್ಲಿಗೆ ಮುಕ್ತಾಯ. ಯಾವುದೇ ಮಾತು ಅಂತ್ಯ ಆಗಲಿಲ್ಲ, ಕೊನೆ ಆಗಲಿಲ್ಲ. ಎಲ್ಲ ಅರ್ಧದಲ್ಲಿದೆ. ಅವ್ರದ್ದು ಏನು ಪ್ರೊಸೀಜರ್ ಏನಿದೆ ಅದೇ ಮಾಡ್ತಾ ಹೋಗ್ತಾರೆ. ಅವರಿಗೆ ಜನರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಕೊಡೋದಿಲ್ಲ. ಅವ್ರದ್ದು ಏನು ಕಾನೂನು ರೀತಿಯಲ್ಲಿ ಒಂದು ಗ್ರಾಮ ಸಭೆ ಮಾಡಬೇಕು, ಅದನ್ನು ಒಂದು ಮಾಡಿ ಮುಗಿಸ್ತಾರೆ ಅಷ್ಟೇ. ಗ್ರಾಮಕ್ಕೆ ಬೇಕಾಗುವ ವ್ಯವಸ್ಥೆಗಾಗಿ ಮಾಡೋದಲ್ಲ. ಖಂಡಿತ. ಒಂದು ಕರೆ ಇದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಇದು ನಮ್ಮ ಬ್ರಹ್ಮವರದಿಂದ. ಓಕೆ. ನಮ್ಮ ಇಂಜಿನಿಯರ್ ನಮ್ಮ ಬ್ರಹ್ಮವರದಲ್ಲಿ ರೋಡ್ ಸೈಡ್ ಅಲ್ಲಿ ಜಲ್ಲಿ ರಾಶಿ ಬಿದ್ದಿತ್ತು ರೋಡ್ ಅಲ್ಲಿ. ಅವರಿಗೆ ನಾವು ಟೋಲ್ ಗೇಟ್ ಅಲ್ಲಿ ಫೋನ್ ಮಾಡುವಾಗ ಅವ್ರು ಹೇಳಿದ್ರು ಅವ್ರ ಇಂಜಿನಿಯರ್ ನಮ್ಮ ಮಾತು ಕೇಳ್ತಾ ಇಲ್ಲ, ನೀವೇ ಮಾಡ್ಬೇಕು. ನೀವು ಇಂಜಿನಿಯರ್ ಹೇಳಿದ್ರೆ ಅವ್ರ ನಂಬರ್ ಕೊಟ್ರು ನಮ್ಗೆ. ನಂಬರ್ ಕೊಡಾಗ ಅವರಿಗೆ ಫೋನ್ ಮಾಡುವಾಗ ಹರಿಪ್ರಸಾದ್ ಅಂತೇಳಿ ಇಂಜಿನಿಯರ್ ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗೆ ಫೋನ್ ಮಾಡುವಾಗ ಅವ್ರು ಹೇಳ್ತಾರೆ ನಿಮ್ಗೆ ನಂಬರ್ ಯಾರು ಕೊಟ್ಟಿದ್ದು ಅಂತ ಅವ್ರು ನಮಗ್ ಕೇಳ್ತಾರೆ. ಹೌದು, ಇದೀಗ ನೋಡಿ ಸರ್, ಈ ತರ ಪೊಸಿಷನ್ ಇವ್ರು ಕೆಲಸ ಮಾಡೋದು. ಈಗ ನಿಮ್ ಟಿವಿಯಲ್ಲಿ ಇಷ್ಟು ದಿನದಿಂದ ನಿಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಟೋಲ್ ಕೊಡುವಾಗ ಯಾರ ಹತ್ರ ಕೇಳಲಿಲ್ಲ, ನೀವು ಯಾವ ರಸ್ತೆಯಲ್ಲಿ ಬಂದ್ರ ಅಂತ ಹೇಳಿ ಹೋಗುವವರೆಲ್ಲ ಕೊಡ್ಲೇಬೇಕು. ಬಹುಶಃ ಇದೇ ವಿಚಾರವನ್ನ ಟೋಲ್ ಕೊಡುವಂತ ಸಂದರ್ಭದಲ್ಲಿ ಅವ್ರು ಕೇಳಿದಿದ್ರೆ ಚೆನ್ನಾಗಿತ್ತಿತ್ತು ಏನೋ. ಹೌದು. ಈಗ ನಾವ್ ಹೇಳಿ ಗೊತ್ತಿಲ್ಲ, ಅವ್ರಿಗೆ ಒಂದಿನ ಮುಖ ಕುಂದಿರ್ಸಿ ಅವರಿಗೆ ನಾವು ಉತ್ತರ ಕೊಡ್ತೀವಿ ಅವರಿಗೆ. ಬಿಜೆಪಿ ಅವ್ರದ್ದು ಕ್ರಮ, ಅವ್ರದ್ದು ಶೋಭಾ ಕರಂದ್ಲಾಜೆ ಗೋಮುಖಲಭ್ಯ ಆದ್ರೆ ಅಲ್ಲಿ ಹೋಗ್ತಾರೆ. ಬೆಂಗಳೂರಲ್ಲಿ ನೀರು ಮುಳುಗಿ ಹೋದ್ರೆ ಇಲ್ಲಿ ಬರುತ್ತೆ. ಅವರಿಗೆ ಉಡುಪಿ ಜಿಲ್ಲೆ ಎಂಪಿ ಅವರಿಗೆ ಉಡುಪಿ ಜಿಲ್ಲೆಯ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಏನೇ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆ ಮಾತ್ರ. ನಾಳೆ ಗೋಮುಖ ಮಾಡ್ಕೊಂಡ್ಬಿಡಿ ಅವ್ರು ಓಡಿ ಬರ್ತಾರೆ. ಇಲ್ಲ ಸರ್, ಯಾಕೆಂದ್ರೆ ಅವರಿಗೆ ಉಡುಪಿ ಜಿಲ್ಲೆದು ಯಾವುದೇ ಒಂದು ಸಮಸ್ಯೆಗೆ ಬೇಡ. ಎಸ್, ಬಹುಶಃ ಆ ವಿಚಾರದಲ್ಲಿ ಇದುವರೆಗೂ ಈ ಹಿಂದೆ ಬಹಳಷ್ಟು ಘಟನೆಗಳು ನಡೆದಿದ್ವು. ಆಗ ಕೂಡ ಅವರು ಎಚ್ಚೆತ್ಕೊಳ್ಳಿಲ್ಲ. ಟೋಲ್ ನ ಬಹಳ ದೊಡ್ಡ ಗಲಾಟೆ ಆದ ನಂತರ ಅವರು ಮಾತನಾಡಿರುವಂತಹದ್ದು. ಬಹುಶಃ ಹೀಗೆ ಕೂಡ ಸಾಲು ಸಾವಿರಗಳ ನಂತರ ಇದು ಏನು ಯಶಸ್ವಿ ಆಗ್ತದೆ ಅಂತ ನಮಗೆ ಮರ್ತು ಹೋಗೋದಕ್ಕೆ ಶುರುವಾಗಿದೆ. ಜನ ಅಂತೂ ಮರ್ತಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಉಡುಪಿಯ MP ಅನ್ನುವಂಥದ್ದನ್ನು. ಕನಿಷ್ಠ ಪಕ್ಷ ಸ್ಥಳೀಯ ಆಡಳಿತ ಆದ್ರೂ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ. ಹೌದು ಮೇಡಮ್, ನೋಡಿ ಅಲ್ಲಿ ಪುತ್ತೂರಲ್ಲಿ 2-3 ಜನ ಹೋಗಿದ್ದು, 10 ಜನ ಹೋಗಿದ್ದು. ಈ ರೋಡಲ್ಲಿ 2 ಜನ, 1 ದಿನ ಆದ್ರೂ ಬಂದ್ರೆ ಅವರು. ಬ್ರಹ್ಮವರದಲ್ಲಿ 56 ಜನ ಹೋಗಿದ್ದಾರೆ. ಯಾಕೆ ಬರುದಿಲ್ಲ ಅವರು? ಇಂಜಿನಿಯರ್ ಮಾತಾಡುದಿಲ್ಲ. ಇಂಜಿನಿಯರ್ ನೀವು ಫೋನ್ ಮಾಡಿ ಕೇಳಿ, ನಂಬರ್ ಬೇಕಾದ್ರೆ ನಾನು ಕೊಡ್ತೀನಿ. ಇಂಜಿನಿಯರ್ದು ನಂಬರ್ ಯಾರು ಕೊಟ್ಟಿದ್ದು ಕೇಳ್ತಾರೆ ಅವರು. ಹರಿಪ್ರಸಾದ್ ಇಂಜಿನಿಯರ್, ನಿಮ್ಗೆ ಗೊತ್ತಿರಬಹುದು ಹೆಸರು. ಎಸ್, ಖಂಡಿತ. ಬಹುಶಃ ಅವರವರುಗಳೇ ಅವರವರ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಿದ್ರೆ ಇವತ್ತು ಜನ ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಮಾತಾಡುದಿಲ್ಲ. ಯಾಕಂತೇಳಿ MP ಅವ್ರಿಗೆ ಏನ್ ಗೊತ್ತುಂಟು, MP ಅವ್ರಿಗೆ ಗೊತ್ತುಂಟು, ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅದು. ಅವ್ರು ಬಂದು ಕೇಳ್ತಾರೆ, ಅವ್ರಿಗೆ ಗೊತ್ತಿತ್ತೆ. ಇಂಜಿನಿಯರ್ ಅವ್ರು ಕೇಳಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನೀವು ಇಂಜಿನಿಯರ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹೇಳ್ತಾರೆ. ಸ್ಟೇಷನ್ ಅವ್ರೊಟ್ಟಿಗೆ ಸೇರ್ಕೊಂಡಿದೆ. ನೀವು ನೋಡಿ, ಸಾಸ್ತಾನ್ ಟೋಲ್ ಗೇಟ್ ಅಲ್ಲಿ ಹೋಗಿ ಏನಾದ್ರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿ 24 ಗಂಟೆ ಕೋರ್ಟ್ ಪೊಲೀಸ್ ಅಲ್ಲಿ ಇರುತ್ತೆ. ಅವ್ರಿಗೆ ಅಧಿಕಾರ ಉಂಟಾ ಅಲ್ಲಿ? ಸ್ಟೇಷನ್ ಕೋರ್ಟಲ್ಲಿ ಇರುದಾ ಟೋಲ್ ಗೇಟ್ ಅಲ್ಲಿ ಇರುದಾ? ಅದರಲ್ಲಿ ಪಾಪದವರು ಗಾಡಿಯವ್ರು ಬರ್ತಾರೆ, ಚಾ ಕುಡಿ ನಿಂತ್ಕೊಂಡ್ರೆ ಅವ್ರಿಗೆ ಅಡ್ಡ ಹಾಕಿ ಕಲೆಕ್ಷನ್ ಮಾಡ್ತಾರೆ ರಾತ್ರಿ ಹೊತ್ತು. ನಿಜ. ನಾವು ನೋಡಿದ್ ನಾವು ಇದು ಕಣ್ಣಾರೆ. ನೀವು ಹರಿಪ್ರಸಾದ್ ಫೋನ್ ಮಾಡಿದ್ವಿ, ಅವ್ರು ಒಂದು ಮುಖ ಬರ್ಲಿಕ್ಕೆ ಹೇಳಿ, ನಾವು ಉತ್ತರ ಕೊಡ್ತೀವಿ. ನಿಜ, ಖಂಡಿತ. ಬಹುಶಃ ಕಂಪ್ಲೇಂಟ್ ಕೊಡಿ ಅವ್ರು ಬರ್ತಾರೆ. ಯಾಕಂದ್ರೆ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅದು. ಅಷ್ಟೇ ಕಂಪ್ಲೇಂಟ್ ಕೊಡಿ ಅಂತ ಸುಮ್ಮನೆ ಕೂತ್ಕೊಳ್ತಾರೆ.
ಅವ್ರು ಮಾತಾಡ್ಕೊಂಡ್ರೆ ನಮ್ಗೆಲ್ಲ ತಲೆ ಆಗ್ಬಿಡ್ತಾರೆ ರಸ್ತೆಗೆ ರೋಡ್ ಮಧ್ಯ ನಾವು. ಎಸ್ ಖಂಡಿತ ಬಹುಶಃ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕು ಅಂತ. ನೀವು ಇಷ್ಟು ದಿನ ಪ್ರೋಗ್ರಾಮ್ ಮಾಡ್ತೀವಿ, ಒಂದಿನ ಆದ್ರೂ ನೀವು ಇಂಜಿನಿಯರಿಂಗ್ ನಿಮ್ಮ ಇದರ ಸಭಾದಲ್ಲಿ ಕುಂದಿರ್ತೀರಾ, ಅದು ಮಾಡಿ ಮುಖ್ಯ. ಉತ್ತರ ನಾವು ಕೊಡ್ತೀವಿ ಆ ದಿನ 2 ಗಂಟೆ ಟೈಮ್ ಕೊಡಿ ಅವರಿಗೆ, ನಿಮ್ಮ ಟಿವಿ ಟೆಕ್ನಲ್ಲಿ ಉತ್ತರ ನಾವು ಕೊಡ್ತೀವಿ ಅವರಿಗೆ. ಎಸ್ ಎಸ್ ಬಹುಶಃ ಅವ್ರು ಬರೋದಿಲ್ಲ ಅಂತ, ಮಾಧ್ಯಮಗಳ ಮುಂದೆ ಬರೋದೇ ಇಲ್ವಲ್ಲ ಅಂತ ನಮ್ಮ ಸಮಸ್ಯೆಯು ಕೂಡ ಅದೇ. ಬಹುಶಃ ಜನ ಬರ್ತಾರೆ, ಅವ್ರ ಜನರ ಮುಂದೆ ಬಾರದೇ ಇರೋರು ಮಾಧ್ಯಮದ ಮುಂದೆ ಬರ್ತಾರ ಅಂತ. ಜನರ ಬರೋ ಬುದ್ಧಿಲ್ಲ, ಅವ್ನು ಹೇಳಿ ಅವ್ನು ಇಂಜಿನಿಯರ್, ಅವನು ಯಾಕೆ ಬರೋದಿಲ್ಲ ಅವನು? ಎಸ್ ಖಂಡಿತ ಅದೇ ಸಮಸ್ಯೆ ಅಲ್ಲ, ಊರಿಗೆ ಬಂದು ಎಲ್ಲ ಸಾರ್ವಜನಿಕರ ಸಮಸ್ಯೆ ಕೇಳಿದ್ರೆ ಇಂಥ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ನಿಜ ನಿಜ ಬಹುಶಃ ಓಟ್ ಕೇಳುವಾಗ ಎಲ್ಲನ್ನು ಅಡವಿಟ್ಟು ಬರ್ತಾರೆ, ಈಗ ನಮ್ಮನ್ನು ಅಡವಿಟ್ಟು ಅವರು ಊರ್ತಿರ್ತಾ ಇದ್ದಾರೆ. ನಿಜ ನಿಜ ಖಂಡಿತ ಬಹುಶಃ ಕಾರ್ಯಕ್ರಮವನ್ನ ಕೆಲವರಾದ್ರೂ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ನೋಡಿದ್ರೆ ಜನರ ಫ್ರಸ್ಟ್ರೇಷನ್ ಏನು ಅನ್ನೋದು ಅರ್ಥ ಆಗಬಹುದು ಅಂತ ಅವ್ರಿಗೆ. ಹೌದು ಮೇಡಮ್, ನೀವು ಹರಿಪ್ರಸನ್ನ ಒಂದು ಫೋನ್ ಮಾಡಿ ಹೇಳಿ, ನಿಮ್ ಬ್ರಹ್ಮವರದ ಈ ತರ ಕಂಪ್ಲೇಂಟ್ ಹೇಳಿ ಅವರಿಗೆ. ಎಸ್ ಖಂಡಿತ ಅವರನ್ನು ಸಂಪರ್ಕಿಸುವಂತ ಬ್ರಹ್ಮವರದಲ್ಲಿ ಅಂತಲ್ಲ ಸರ್, ಎಲ್ಲಾ ಕಡೆಯಲ್ಲೂ ಇದೇ ಸಮಸ್ಯೆ ಇದೆ, ಎಲ್ಲಾ ಕಡೆಯಲ್ಲೂ ಇದೇ ಸಮಸ್ಯೆ ಇದೆ. ಇದಕ್ಕೆ ಎಲ್ಲದಕ್ಕೂ ಅವ್ರು ಸ್ಪಂದಿಸ್ಬೇಕಷ್ಟೇ, ಸಮಸ್ಯೆ ಸರಿಯಾಗಬೇಕು. ಎಸ್ ಎಸ್ ಖಂಡಿತ ಖಂಡಿತ ಧನ್ಯವಾದಗಳು ಸರ್ ನಮ್ಮ ಜೊತೆ ಕರೆ ಮಾಡಿದ್ದಕ್ಕಾಗಿ. ಎಸ್ ಬಹುಶಃ ಅವ್ರು ಹೇಳಿದಾಗೆ MP ಅವರಿಗೆ ಈ ಭಾಗದ್ದು ವಿಚಾರಣೆ ಗೊತ್ತಿಲ್ವಾ ಅಂತ. ಇಷ್ಟೆಲ್ಲ ಇದಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಸಮಸ್ಯೆಗಳಿದೆ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಪುತ್ತೂರು ಭಾಗದಿಂದ ಈ ಕಡೆ ಬರ್ಲೇ ಇಲ್ವಾ ಅಂತ. ನಿಜ ಬಹುಶಃ ಆ ನಿಟ್ಟಿನಲ್ಲಿ ಇನ್ನಷ್ಟು ಮಾತನಾಡೋಣ, ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಮತ್ತಷ್ಟು ರಸ್ತೆಯ ದುರವಸ್ಥೆಗಳ ಬಗ್ಗೆ ಮಾತನಾಡ್ತೇವೆ, ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಎಸ್ ವೀಕ್ಷಕರೇ, ಬಹಳಷ್ಟು ಮಂದಿ ಜೀವವನ್ನು ಕಳ್ಕೊಂಡಿದ್ದಾರೆ. ಒಂದು ಅಭಿವೃದ್ಧಿಯ ನೆಪವನ್ನ ಒಡ್ಡಿ ಮಾಡಿರ್ತಕ್ಕಂತಹ ಅವೈಜ್ಞಾನಿಕ ರಸ್ತೆಯಿಂದ ಅದೆಷ್ಟೋ ಮಂದಿ ಪ್ರತಿನಿತ್ಯ ಆತಂಕದಲ್ಲೇ ಜೀವನವನ್ನು ಕಳೀತಾ ಇರ್ತಕ್ಕಂಥದ್ದು. ಬನ್ನಿ ಆ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಎಸ್ ಸಿರಾಜುದ್ದೀನ್ ಆಗ್ಲೇ ಮಾತನಾಡ್ತಾ ಇದ್ವಿ, ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಈ ಕುರಿತಾದಂತಹ ಗೋಚರಗಳು ಇಲ್ಲ ಅಂತ. ಬಹುಶಃ ಆ ನಿಟ್ಟಿನಲ್ಲೇ ನಮ್ಮ ಯಾವ ಪ್ರತಿಭಟನೆಗಳು, ಯಾವ ಮನವಿಗಳು ಕೂಡ ಸೇರ್ತಾ ಇಲ್ವೇನೋ ಅಂತ. ಎಸ್ ಸರ್, ಯಾವ ನಿಟ್ಟಿನ ಮನವಿಗಳನ್ನ ಇದುವರೆಗೂ ಯಾರ್ಯಾರಿಗೆಲ್ಲ ತಲುಪಿಸಿದ್ದೀರಾ ಅಂತ? ಉಚ್ಚಿಲ ಭಾಗದ ಎಲ್ಲರ ಹತ್ರ ಸಾರ್ವಜನಿಕರ ಹತ್ರ ಸಹಿ ಸಂಗ್ರಹಿಸಿ ಮಾನ್ಯ ಶೋಭಾ ಕರಂದ್ಲಾಜೆ ಅವರಿಗೂ ಕೊಟ್ಟಿದ್ದೇವೆ, ಉಸ್ತುವಾರಿ ಸಚಿವರಿಗೂ, ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೂ. ಇದಕ್ಕಿಂತ ಮುಂಚೆ ಇರುವ ವಿಶಾಲ್ ಅಂತ ಜಿಲ್ಲಾಧಿಕಾರಿ ಅವರಿದ್ದರು, ಅವರಿಗೂ ಕೊಟ್ಟಿದ್ದೇವೆ. ಮತ್ತು ಇತ್ತೀಚೆಗೆ ಇವರು ಮೇಡಮ್ ಜಿಲ್ಲಾಧಿಕಾರಿ ಇದ್ದಾರಲ್ಲ, ಅವರಿಗೂ ಕೊಟ್ಟಿದ್ದೇವೆ. ಎರಡು ಬಾರಿ ಹೌದು, 2 ಬಾರಿ ಕೊಟ್ಟಿದ್ದೇವೆ. ಮೊನ್ನೆ ಒಮ್ಮೆ ಉಚ್ಚಿಲ ಸಾರ್ವಜನಿಕರೊಟ್ಟಿಗೆ ಹೋಗಿ ಕೊಟ್ಟಿದ್ದೇವೆ. ಮೊನ್ನೆ ಕರ್ನಾಟಕ ರಕ್ಷಣೆ ವೇದಿಕೆಯ ಜಿಲ್ಲಾಧ್ಯಕ್ಷರು ಮತ್ತು ನಾವು ಒಟ್ಟಾಗಿ ಹೋಗಿ ಅವರಿಗೆ ಕೊಟ್ಟಿದ್ದೇವೆ. ಆ ಸಮಯದಲ್ಲಿ ಹೇಳಿದ್ದಾರೆ, ಸರ್ವಿಸ್ ರಸ್ತೆಯ ಇದಾಗಿದೆ, ಆದಷ್ಟು ಬೇಗ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಮತ್ತು ಆದಷ್ಟು ಬೇಗ ನಾವು ಸಾರ್ವಜನಿಕರಿಗೆ ಬೇಕಾದ ಸ್ಥಳದಲ್ಲಿ ಸೂಕ್ತ ಜಾಗದಲ್ಲಿ ನಾವು ರೋಡ್ ಕಟ್ಟಿಂಗ್, ಇದು ಕ್ರಾಸಿಂಗ್ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದುವರೆಗೂ ಕೂಡ ಆಗಿಲ್ಲ. ಅದೇ 21 ತಾರೀಕಿಗೆ ಕಾಯ್ಬೇಕು, ಆದ್ಮೇಲೆ ಆಯ್ತು ಅಂತ ಹೇಳ್ಬೇಕು ಅಷ್ಟೇ. ಎಸ್ ಖಂಡಿತ. ಸೊ ಇದುವರೆಗೂ ಬಹಳಷ್ಟು ಮಂದಿ ಅಪಘಾತದಲ್ಲಿ ಸತ್ತಿರುವಂತದ್ದು, ಬಹುಶಃ ಅವರಗಳ ಲೆಕ್ಕವೇ ಇಡೋದು ಕಷ್ಟವಾಗುತ್ತೆ ಅಂತ. ಮೊನ್ನೆ ಕೂಡ ಬಹಳ ದೊಡ್ಡ ಮಟ್ಟಿನ ಅಪಘಾತ ಆಯ್ತು ಬಹುತೇಕ. ಅದೇ ಒಂದು ಕಾಲೇಜ್ ಸ್ಟೂಡೆಂಟ್, ಆ ಹುಡುಗ ಇದೀಗ ಕಲಿಯುವಂಥ ಹುಡುಗ. ಅಂಥ ಮಕ್ಕಳಿಗೆ ಈ ಥರ ಆಗುವಾಗ ತುಂಬ ಬೇಸರವಾದ ವಿಷಯ. ಈಗ ನೋಡಿ, ಹಾಸ್ಪಿಟಲಲ್ಲಿ ಇದೇ ಉಡುಪಿಯ ಆದರ್ಶ ಹಾಸ್ಪಿಟಲಲ್ಲಿ ಇದ್ದಾರೆ, ನಿನ್ನೆ ತನಕ ICU ಯಲ್ಲಿದ್ದರು. ಅವರ ತಂದೆ ತಾಯಿಯನ್ನು ನೋಡುವಾಗ ನಮಗೆ ತುಂಬ ದುಃಖ ಆಗ್ತಾ ಇದೆ. ಯಾಕೆಂದರೆ ಅಷ್ಟು ದೊಡ್ಡದು ಮಾಡಿ ಈಗ ನೋಡಿ ಇಂಥ ಪರಿಸ್ಥಿತಿ ಬರುವ, ತಲೆಗೆ ಏಟಾಗಿ ಇಂಥ ಪರಿಸ್ಥಿತಿ ನೋಡುವಾಗ ನಮಗೆ ಬೇಸರ ಆಗ್ತಾ ಇದೆ. ಇದನ್ನು ಯಾಕೆ ಅಧಿಕಾರಿಗೆ ಗೊತ್ತಾಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರ್, ಸ್ಥಳೀಯ ಆಡಳಿತ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲೂ PDO ಅವರಿರಬಹುದು ಅಥವಾ ಮತ್ತೊಂದಷ್ಟು ಅಧಿಕಾರಿಗಳಿರಬಹುದು, ಅವರಿಗೆ ತನಗೆ ಇಂಥ ಮೇಲಿನ ಅಧಿಕಾರಿಗಳ ಮೇಲೆ ಏನು ಒತ್ತಡವನ್ನು ಹಾಕ್ತಕ್ಕಂಥ ಅಥವಾ ಅವರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂತಹ ಜವಾಬ್ದಾರಿ ಇರ್ತದೆ. ಅಂತ ಕೆಲಸಗಳು ಉಚ್ಚಿಲದ PDO ಮಾಡಿದಾರ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಮಾಡ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಅವರು ಪಂಚಾಯತಿಗೆ ಹೋದಂತ ಯಾವುದೇ ಒಬ್ರು ಜನರಿಗೆ ಅಷ್ಟೊಂದು ಒಳ್ಳೆ ರೀತಿ ಸ್ಪಂದಿಸ್ತಾ ಇಲ್ಲ. ಆತರ ಬಹುಶಃ ಅಧಿಕಾರಿಗಳ ಸ್ಪಂದನೆ ಇಲ್ಲದ ಜೀವಗಳು ಹೋಗ್ತಾ ಇದೆ ಅಂತ.
ಎಸ್ ಸರ್, ಬಹುಶಃ ಈ ತರಹದ ಏನು ಡಿವೈಡರ್ಗಳ ಸಮಸ್ಯೆಗಳಿರಬಹುದು ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿರಬಹುದು, ಒಂದು ಕ್ಷಣ ಆ ಭಾಗದ ಶಾಸಕರು ಅಥವಾ ಏನು ಸಂಸದರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಯಾವ ರೀತಿ ನಿಮಗೆ ಸ್ಪಂದಿಸಿದ್ದಾರೆ ಅಂತ? ಮಾನ್ಯ ಶಾಸಕರ ಹತ್ರ ಮನವಿ ಕೊಟ್ಟಾಗ ಅವರು ಹೇಳಿದ್ದಾರೆ, ನಾವು ನಿಮ್ಮೊಂದಿಗೆ ಖಂಡಿತವಾಗಿ ಈ ವಿಚಾರದಲ್ಲಿ ನಾನು ಬರ್ತೇನೆ, ಖಂಡಿತವಾಗಿ ಉಚ್ಚಿಲ ಭಾಗದಲ್ಲಿ ಆಗಲೇಬೇಕು ಸರ್ವಿಸ್ ರಸ್ತೆ, ಮತ್ತು ನನಗಿಂತ ಜಾಸ್ತಿ ಇದು ಮಾನ್ಯ MP ಅವರಿಗೆ ಬರುವಂಥ ವಿಚಾರ. ಆದರೂ ಇದರ ವಿಚಾರದಲ್ಲಿ ನಾನು ಮಾತುಕತೆ ಮಾಡಿ ಮೊನ್ನೆ ಅವರೇ ಸಭೆಯನ್ನು DC ಜಿಲ್ಲಾಧಿಕಾರಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ. ಅವರೇ ಕರೆದು ಎಲ್ಲ ಜಿಲ್ಲಾಧಿಕಾರಿ ಹತ್ರ ಮಾತುಕತೆ ಆಗಿ ಅವರೇ ಅದೇ ಸಮಯದಲ್ಲಿ ಅವರು ಡೇಟ್ ಕೊಟ್ಟಂಥದ್ದು ಆಯಾಯ ಪಂಚಾಯತಿಗೆ 17ನೇ ತಾರೀಕು ಯಜಮಾಡಿ ಮತ್ತು ಪಡುಬಿದ್ರಿಯಲ್ಲಿದೆ, ಮತ್ತು 21ಕ್ಕೆ ಉಚ್ಚಿಲ ಮತ್ತು ಬಡ ಮತ್ತು ತೆಂಕದಲ್ಲಿ ಇದೇ ಖಾಲಿ ಇದು ಹೆದ್ದಾರಿ ವಿಚಾರದಲ್ಲಿ ಮಾತ್ರ ಮಾತುಕತೆ. ಅದಕ್ಕಾಗಿ ಇದು ಕೊಟ್ಟಿದ್ದಾರೆ ಮಾನ್ಯ ಉಸ್ತುವಾರಿ ಇವರು ಶಾಸಕರು ಬಹುತೇಕ ಈ ಸಭೆಯಲ್ಲಿ ಯಾರೆಲ್ಲ ಬರ್ತಾರೆ ಅಂತಕ್ಕಂಥ ಭರವಸೆ ಇದೆ? ಅದು ಇಷ್ಟರ ತನಕ ಯಾವುದು ಗೊತ್ತಿಲ್ಲ ಯಾರೆಲ್ಲ ಬರ್ತಾರೆ ಮೇಡಮ್. ಬರ್ಲಿಕ್ಕೆ DC ಅವರು ಇಲ್ಲದ್ರೆ AC ಅವರು ಬರ್ಬಹುದು, ಇಲ್ಲದಿದ್ರೆ AC ಅವರು ಬರ್ಬೋದು. ಹೆದ್ದಾರಿ ಪ್ರಾಧಿಕಾರದವರು ಮತ್ತೆ ಕಂಪನಿಯವರು ಖಂಡಿತವಾಗಿ ಬರಬೇಕು. ಯಾಕಂದ್ರೆ ಅವರಿಗೆ ಈ ವಿಚಾರವನ್ನು ತಲುಪಿಸಲೇಬೇಕು, ತಿಳಿಸಬೇಕು ಇಂಥ ಸಮಸ್ಯೆಗಳಿದೆ. ಯಾಕಂದ್ರೆ ಅವರು ಎಲ್ಲೋ ಕುತ್ಕೊಂಡು ಇಲ್ಲಿದ್ದ ವಿಚಾರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಲ್ಲ ಯಾರೋ ಕೆಲಸದವರ ಹತ್ರ ಕೆಲಸ ಮಾಡಿಸಿ ಅವರು ದೂರದಲ್ಲಿ ಕೂತ್ಕೊಂಡ್ರೆ ಅವರಿಗೆ ಇಲ್ಲಿಯ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದನ್ನು ಕರೆದು ತಿಳಿಸಬೇಕಾಗ್ತದೆ. ಸರ್, ಇದುವರೆಗೂ ಈ ಹಿಂದೆ ಕೂಡ ಒಂದು ಏನು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಆಗ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ ಅವತ್ತಿನಿಂದ ಇವತ್ತಿನವರೆಗೂ ಬಹಳ ದೊಡ್ಡ ಸಮಯದ ಗ್ಯಾಪ್ ಕೂಡ ಆಯ್ತು. ಸೊ ಅಲ್ಲಿಯವರೆಗೆ ಯಾವ ಆಕ್ಷನ್ ಅನ್ನ ತಗೊಂಡಿದ್ದಾರೆ ಅಂತ? ಯಾರು ಗ್ರಾಮ ರಿಕ್ಷಾ ಚಾಲಕರೊಬ್ರು ತೀರ್ಕೊಂಡಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅವರು ಅದೇ ಭರವಸೆನೇ ಕೊಡ್ತಾ ಇದ್ದಾರೆ, ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ಯಾವುದಕ್ಕೂ ನಾವು ನಿಮ್ಮೊಟ್ಟಿಗೆ ಬರ್ತೇವೆ, ಎಲ್ಲಿ ಬೇಕಾದ್ರೂ ಬರ್ತೇವೆ, ನಾವು ಮನವಿ ಕಳಿಸಿದ್ದೇವೆ, ಅದೇ ಕೊಡ್ತಾ ಇದ್ದಾರೆ, ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದೇ ಹೇಳಿದಲ್ಲ ಮೇಡಮ್, ನಮ್ಗೆ ಅವರ ಹತ್ರ ಆಗುವಂತ ಕೆಲಸನೇ ಅವ್ರು ಮಾಡ್ತಾ ಇಲ್ಲ. ಇದನ್ನು ಬಿಡಿ, ಅವರಿಗೆ ಶೌಚಾಲಯದ ವ್ಯವಸ್ಥೆ, ಒಂದು ನೀರಿನ ಜನರಿಗೆ ಮುಖ್ಯವಾಗಿ ಬೇಕಾದಂಥ ಒಂದು ನೀರಿನ ವ್ಯವಸ್ಥೆ ಉಚ್ಚಿಲ ಬಡ ಗ್ರಾಮ ಪಂಚಾಯತಲ್ಲಿ ಇಷ್ಟರ ತನಕ ಅಭಿವೃದ್ಧಿ ಅಧಿಕಾರಿ ಮಾಡಲಿಲ್ಲ. ಸರ್, ಈ ವಿಚಾರಗಳೆಲ್ಲ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಆಗುದಿಲ್ವಾ? ಏನು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಒಂದು ರೀತಿಯ ವಿರೋಧ ಪಕ್ಷಗಳಿರ್ತದೆ, ಅದು ಕೂಡ ಎಲ್ಲ ಗ್ರಾಮ ಸಭೆಯಲ್ಲಿ ಇತ್ತೀಚೆಗೆ ಗ್ರಾಮ ಸಭೆಯಲ್ಲಿಯೂ ಮಾತಾಡಿದ್ದೇವೆ, ಆಯ್ತು ಮಾಡ್ತೇವೆ ಅಂತ ಹೇಳ್ತಾರೆ. ಇನ್ನು ಬರುವ ವರ್ಷ ಗ್ರಾಮ ಸಭೆ 1 ವರ್ಷ ಬಿಟ್ಟು ಆ ಸಮಯದಲ್ಲಿ ಮತ್ತೊಬ್ಬರು ಇದೇ ವಿಚಾರದಲ್ಲಿ ನಾವು ಮೊನ್ನೆ ಮಾತಾಡುವಾಗ ಅವರು ಹೇಳಿದ್ರು ಒಮ್ಮೆ, ಇದಕ್ಕಿಂತ ಮುಂಚೆ ನೀವು ಹೋದ ವರ್ಷ ಕೊಡುವಾಗ PDO ಅಭಿವೃದ್ಧಿ ಅಧಿಕಾರಿ ನಾನಿರಲಿಲ್ಲ ಅಂತ, ಇನ್ನೊಂದು ವರ್ಷ ಬರುವಾಗ ಮತ್ತೊಬ್ಬರು ಹೇಳುವ ವಿಚಾರ ಇದೆ, ಆ ಸಮಯದಲ್ಲಿ ನಾನಿರಲಿಲ್ಲ ಅಂತ, ಅದರ ವಿಚಾರ ನನ್ಗೆ ಗೊತ್ತಿಲ್ಲ ಅಂತ ಒಂದು ಪದ ಅವರಿಗೆ ಅದು ಸುಲಭವಾಗಿ ಬರ್ತದೆ. ನಾನು ಕೇಳುವಂತದ್ದು, ಅಧಿಕಾರಿಗಳನ್ನ ಬಿಟ್ಟುಬೇಡಿ, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಸದಸ್ಯರುಗಳು ಅವ್ರೇನ್ ಮಾಡ್ತಿದ್ದಾರೆ ಅಂತ ಸದಸ್ಯರ ಹತ್ರ ಕೇಳಿದ್ರೆ ಅದೇ ಹೇಳ್ತಾ ಇರೋದು, ನಾವು ಹೇಳಿದ್ದೇವೆ, ಮನವಿ ಕೊಟ್ಟಿದ್ದೇವೆ, ನಾವು ಅದರ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಅದು ಕೆಲಸದಲ್ಲೇ ಬಾಕಿ ಇದೆ. ಎಸ್, ಖಂಡಿತ. ಇಷ್ಟು ವರ್ಷಗಳಾಯ್ತು, 2014ರಿಂದ 3 ವರ್ಷಗಳು ಕಳೆದೋಯ್ತು, 3.5 ವರ್ಷಗಳು, ಇವತ್ತಿನವರೆಗೂ ಯಾವುದು ಕೂಡ ಸರಿಯಾಗಿಲ್ಲ ಅಂತ ಬಹಳಷ್ಟು ಮಂದಿ ಜೀವವನ್ನ ಕಳ್ಕೊಂಡಿರುವಂತದ್ದು. ಬಹುತೇಕ ಆ ಜೀವಗಳನ್ನ ಕಳ್ಕೊಂಡ ಕುಟುಂಬಗಳಿಗಾದ್ರೂ ಭೇಟಿ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಜನಪ್ರತಿನಿಧಿಗಳು ಅಂತ ಮಾಡಿದ್ದಾರೆ. ಓಕೆ, ಸೊ ಶಾಸಕರು ಮಾಡಿದ್ದಾರೆ, ತಾಲೂಕ್ ಪಂಚಾಯತ್ ಸ್ಥಳೀಯ ತಾಲೂಕ್ ಪಂಚಾಯತ್ ಸದಸ್ಯರು ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ್ದಾರೆ. ಎಸ್, ಬಹುಶಃ ಆ ನಿಟ್ಟಿನ ಕೇವಲ ಏನು ಸತ್ತವರ ಮನೆಗೆ ಹೋಗಿ ಬರುವಂತ ಪ್ರಯತ್ನಗಳಷ್ಟೇ ಭೇಟಿಗಳಾಗ್ತಾ ಇದೆ ಅಷ್ಟೇ. ಎಸ್, ಬಹುತೇಕ ಕೆಲಸವೂ ಆಗಿಲ್ಲ ಇದುವರೆಗೂ ಕೂಡ, ಕೆಲಸಗಳ ಆ ಸಮಯದಲ್ಲಿ ಅಲ್ಲಿ ಯಾರು ಕೇಳುವವರಿಲ್ಲ, ತೀರಿವಾದಂತ ಮನೆಗಳಲ್ಲಿ ಯಾರು ಕೇಳುವಂತ ಪರಿಸ್ಥಿತಿ ಇರುವುದಿಲ್ಲ. ಖಂಡಿತ ಮತ್ತೆ ಅದು ಅಷ್ಟೇ. ಎಸ್, ಖಂಡಿತ. ಸರ್, ಈ ಹಿಂದೆ ಒಬ್ರು ರಿಕ್ಷಾ ಚಾಲಕರೊಬ್ರು ಏನು ತೀರ್ಕೊಂಡಿರುವಂತದ್ದು ಇದೇ ಸಂದರ್ಭಗಳಲ್ಲಿ ಬಹುಶಃ ಆ ರೀತಿಯ ಏನು ರಿವರ್ಸ್ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಅಲ್ಲಿ ಕಾಯುವುದಕ್ಕೆ ಯಾವುದೇ ಪೊಲೀಸ್ ವ್ಯವಸ್ಥೆ ಇಲ್ವಾ, ಹೇಗೆ ಅಂತ? ಪೊಲೀಸ್ ವ್ಯವಸ್ಥೆ ಉಚ್ಚಿಲ ಭಾಗದಲ್ಲಿ ಇಲ್ಲ. ಅದು ಒಂದು ದಿವಸಕ್ಕೆ 3-4 ಬಾರಿ ಬರ್ತಾರೆ ಹೋಗ್ತಾರೆ ಅಂತ ಘಟನೆ ಆಗೋದಿಲ್ಲ. ಸಮಸ್ಯೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹೋಗೋದೊಂದು ಮಾತ್ರ, ವಿರುದ್ಧ ದಿಕ್ಕಿನಲ್ಲಿ ಹೋಗೋದೇ ಅವರಿಗೆ ಬೇರೆ ಏನು ಇದಿಲ್ಲ, ಹೋಗ್ಲೇಬೇಕಾಗ್ತದೆ. ಅದು ಅಲ್ಲದಿದ್ರೆ ಡಿವೈಡರ್ ಕಟ್ ಮಾಡಿ ಕೊಡ್ಬೇಕಾಗ್ತದೆ. ಎಸ್ ಸರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಎಸ್, ನಮಸ್ತೆ ಮೇಡಮ್, ಹೇಳಿ. ಉಚ್ಚಿಲದಿಂದ. ಎಸ್, ಹೇಳಿ ಮೇಡಮ್. ಡಿವೈಡರ್ ಬಗ್ಗೆ ನಾವು ಹೇಳುದಂದ್ರೆ ಶಿರಾಜಿಗೆ ತುಂಬಾ ನಾವು ಸಪೋರ್ಟ್ ಮಾಡ್ತೇವೆ. ಯಾಕೆಂದ್ರೆ ಉಚ್ಚಿಲದಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬಾ ಅಂದ್ರೆ ಕೆಲವೆಲ್ಲ ಅಪಘಾತಗಳೆಲ್ಲ ಆಗಿದೆ ಇಲ್ಲೆಲ್ಲ. ಇದ್ರ ಬಗ್ಗೆ ಪಂಚಾಯತಿ ಕೂಡ ತುಂಬಾ ಮುತುವರ್ಜಿ ವಹಿಸ್ಬೇಕಂತ ನಾವು ಕೇಳ್ತೇವೆ.
ಮತ್ತೆ ಯಾವ ಅಧಿಕಾರಿಗಳು ಇಷ್ಟರವರೆಗೆ ನಮ್ಗೆ ಯಾವುದೇ ಬಗ್ಗೆ ಅದರಲ್ಲಿ ಮಾಹಿತಿ ಕೊಡ್ಲಿಲ್ಲ. ಓಕೆ. ಅಂದ್ರೆ ಈಚೆಯಿಂದ ಎಂತ ಗೊತ್ತುಂಟಾ, ನಾವು ಎಲ್ಲಿ ಹೋಗುದಾದ್ರೂ ಕೂಡ ರಾಂಗ್ ಸೈಡ್ ಅಲ್ಲೇ ಹೋಗ್ಬೇಕಾಗ್ತದೆ ಅಲ್ಲಿಗೆ. ದೇವಸ್ಥಾನಕ್ಕಾಗ್ಲಿ ಎಲ್ಲಿಗೆ ಒಂದು ಎಂತ ವಸ್ತು ತರಬೇಕಾದ್ರೂ ಕೂಡ ಡಿವೈಡರ್ ದಾಟಿ ಹೋಗ್ಬೇಕಾಗ್ತದೆ. ಎಲ್ಲಿಂದ ಹೋಗಿ ಮೂಳೂರಿನ ಸೈಡ್ಗೆ ಹೋಗ್ಬೇಕಾಗ್ತದೆ ನಾವು. ನಿಜ ನಿಜ ನಿಜ. ಒಂದು ಎರ್ಮಾಳ್ ತೆಂಕಕ್ಕೆ ಹೋಗ್ಬೇಕಾಗ್ತದೆ. ಇಲ್ಲಿಂದ ನಮ್ಗೆ ತುಂಬಾ ಅಂದ್ರೆ ರಿಕ್ಷಾದವರಿಗೆ ಕೂಡ ತುಂಬಾ ಪ್ರಾಬ್ಲಮ್. ಈಗ ಅಂದ್ರೆ ಒಂದು ಏಜ್ಡ್ ಒಂದು ಯಾರಾದ್ರೂ ಹೋಗುದಾದ್ರೆ ಕೂಡ ಅವರೊಂದು ಅಂದ್ರೆ ಬಡವರೊಂದು ರಿಕ್ಷಾ ಮಾಡಿಕೊಂಡು ಹೋಗ್ಬೇಕಂದ್ರೆ ಎಷ್ಟು ಖರ್ಚು ಮಾಡಿಕೊಂಡು ಹೋಗ್ಬೇಕು. ಇದನ್ನು ಜನಗಳೊಂದು ಅರ್ಥ ಮಾಡಿಕೊಂಡು ನಮ್ಗೆ ಪಂಚಾಯತಿ ತುಂಬಾ ಸಪೋರ್ಟ್ ಮಾಡ್ಬೇಕು ಇದಕ್ಕೆ. ನಿಜ 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 ನಿಜ. ಅಧಿಕಾರಿಗಳು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಬೇಕು. ಅಂದ್ರೆ ನಾವು ಇವರಿಗೆ ಈಗ ಶಿರಾಜಿಗೆ ಉಚ್ಚಿಲದ್ದು ರಿಕ್ಷಾದ ಅಧ್ಯಕ್ಷರಾಗಿ ನಾವು ಅವರಿಗೆ ಯೂನಿಯನ್ಗೆ ಒಳ್ಳೆ ಸಪೋರ್ಟ್ ಕೊಡ್ತೇವೆ ನಾವು. ಅದಕ್ಕೆ ಇದು ಯಾರು ನಮ್ಗೆ ಜನ ಬೆಂಬಲ ಕೂಡ ತುಂಬಾ ಬೇಕಿದಕ್ಕೆ. ಖಂಡಿತ ಖಂಡಿತ. ಬಹುಶಃ ಈ ನಿಟ್ಟಿನಲ್ಲಿ ಇಷ್ಟು ಸಮಯಗಳ ಹಿಂದೆ ಗ್ರಾಮ ಪಂಚಾಯತ್ ಏನಾದ್ರು ಎಚ್ಚೆತ್ತುಕೊಂಡಿದ್ದಿದ್ರೆ ಬಹುಶಃ ಇಷ್ಟು ಜೀವಗಳು ಹೋಗ್ತಾ ಇರ್ಲಿಲ್ವೇನೋ ಅಂತ. ಹೌದು ಹೌದು ಹೌದೌದು. ಎಸ್ ಮೇಡಮ್, ಬಹುಶಃ ಒಂದೊಮ್ಮೆ ನಾಡಿದ್ದಿನ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ಮೂಡಿದ್ರೆ ಏನ್ ಮಾಡ್ತೀರಾ ಅಂತ. ಖಂಡಿತವಾಗಿ ಸಭೆಯಲ್ಲಿ ಒಮ್ಮತ ಕೊಡುದಿಲ್ಲ ಅಲ್ಲ, ಕೊಡುದಿಲ್ಲ ಇದಕ್ಕೆ ಜನರ ಇದು ಇಲ್ಲ. ಇದಕ್ಕೆ ಅಂದ್ರೆ ಎಂತ ಗೊತ್ತುಂಟಾ, ಯಾವುದೇ ಅಧಿಕಾರಿಗಳ ಬೆಂಬಲ ಕೊಡುದಿಲ್ಲ ಇದಕ್ಕೆ. ಎಲ್ಲ ಆಕ್ಸಿಡೆಂಟ್ ಎಲ್ಲ ಆಗ್ತದೆ ಎಲ್ಲ ತುಂಬಾ ಅಂದ್ರೆ ಹೋದ ಇದ್ರಲ್ಲಿ ರಿಕ್ಷಾ ಡ್ರೈವರ್ ಒಂದು ಇದಾಗಿದ್ದಾರೆ ಅಲ್ಲಿ ಮಹಾಲಕ್ಷ್ಮಿ ಇದ್ರಲ್ಲಿ. ಮೊನ್ನೆ ಇತ್ಲಾಗಿ ಒಂದು ಹೋದ ಇದ್ರಲ್ಲಿ ಈ ವಾರದಲ್ಲಿ ಒಂದು ಹುಡುಗನದ್ದು ಆಕ್ಸಿಡೆಂಟ್ ಆಯ್ತು. ತುಂಬಾ ಕೆಲವೆಲ್ಲ ಆಗ್ತಾ ಉಂಟು. ಆದ್ರೂ ಕೂಡ ಅಧಿಕಾರಿಗಳಿಗೆ ಯಾವುದೇ ಇದಿಲ್ಲ. ಈ ತಾಲೂಕ್ ಪಂಚಾಯತ್ ಮೆಂಬರ್ ಎಲ್ಲ ಇದ್ದಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದ್ದಾರೆ. ಇಲ್ಲಿ ಇದ್ದವರಿಗೆ ಅಂದ್ರೆ ತಾಲೂಕ್ ಪಂಚಾಯತ್ ಮೆಂಬರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬಾ. ಅವರು ಉಚ್ಚಿಲದವರೇ, ಯಾವ್ದು ಬೇರೆ ಯಾವುದೇ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಇಲ್ಲ ಇಲ್ಲಿ. ಬಹುಶಃ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಕನಿಷ್ಠ ಪಕ್ಷ ಈ ನಿಟ್ಟಿನಲ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ಕೊಳ್ಬೇಕು. ಅಂದ್ರೆ ನಮ್ಗೆ ಡಿವೈಡರ್ ಅಂದ್ರೆ ಎಲ್ಲಿ ಅಂದ್ರೆ ಉಚ್ಚಿಲದಲ್ಲಿ ಇಷ್ಟು ಒಳ್ಳೆ ಇದು ದೊಡ್ಡ ಪೇಟೆಯಾದ್ರೂ ಕೂಡ ನಮ್ಗೆ ಇಲ್ಲಿ ಡಿವೈಡರ್ ಇಲ್ಲ. ಬೇರೆ ಎಲ್ಲಾ ಭಾಗದಲ್ಲಿ ಇದೆ, ಕಟ್ಪಾಡಿ ಎಲ್ಲ ಕಡೆ ಪೇಟೆಯಲ್ಲಿ ಮುಲ್ಕಿಯಲ್ಲಿ 500 ಮೀಟರ್ ಅಲ್ಲಿ 3 ಡಿವೈಡರ್ ಕೊಟ್ಟಿದ್ದಾರೆ ಮುಲ್ಕಿ ಭಾಗದಲ್ಲಿ. ಎಂತ ಇಲ್ಲ. ಬಹುಶಃ ಈ ವಿಚಾರದಲ್ಲಿ ಏನು ಅಧಿಕಾರಿಗಳು ಕೂಡ ಮಾತನಾಡಬೇಕು, ಇನ್ನಾದ್ರೂ ಮಾತಾಡ್ತಾರ ಅಂತ ನೋಡ್ಬೇಕು. ಇನ್ನಾದ್ರೂ ಮಾತಾಡ್ಲಿ ಅಂತ ಹೇಳಿ. ಖಂಡಿತ ಖಂಡಿತ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಮುಲ್ಕಿಯಲ್ಲಿ ಡಿವೈಡರ್ ಅನ್ನು ಕೊಟ್ಟಿದ್ದಾರೆ. 500 ಮೀಟರ್ಗೆ 3 ಕಡೆ ಡಿವೈಡರ್ ಕೊಟ್ಟಿದ್ದಾರೆ. ಉಚ್ಚಿಲ ಭಾಗದ ಪೇಟೆಯಲ್ಲಿ ಒಂದೂ ಇಲ್ಲ. ಅದು ಎರ್ಮಾಲ್ 1.5 ವಾಪಸ್ ಬರುವಾಗ 3 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಕೊಟ್ಟದ್ದು. ಇದನ್ನೇ ನಾವು ಉಚ್ಚಿಲ ಪೇಟೆಯಲ್ಲಿ ಕೊಡುವ ಅಂತ ಹೇಳಿ 3 ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ. ಯಾರು ಅದಕ್ಕೆ ಬೇಕಾದಂತ ಇದು ಮಾಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ. ಸರ್, ಬಹುಶಃ ಆ ವಿಚಾರದಲ್ಲಿ ಏನು ಮುಲ್ಕಿಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಆ ಭಾಗದ ಜನರ ಏನು ಒತ್ತಡಕ್ಕೆ ಮಾಡಿದಿರಬಹುದಾ ಅಥವಾ ಬೇರೆ ಏನಾದ್ರೂ ಆಗಿರಬಹುದಾ ಏನು ಅಂತ? ಅಲ್ಲಿ ಇದೇ ತರ ಜನರ ಒತ್ತಡದಲ್ಲಿ ಆಗಿರೋದು. ಅದು ತಾತ್ಕಾಲಿಕವ ಅಲ್ಲ, ಮತ್ತೆ ಅದು ಪರ್ಮನೆಂಟ್ ಆಗಿರ್ತದೆ ಅಂತ ಗೊತ್ತಿಲ್ಲ ಮೇಡಮ್ ನನಗೆ. ಇದೀಗ 3 ಕಡೆಯಲ್ಲಿ ಇದೆ. 501 ಬಪ್ಪನಾಡು ದೇವಸ್ಥಾನದ ಬಳಿ ಮುಲ್ಕಿ, ಮೂಡುಬಿದ್ರೆ ರಸ್ತೆ ಬದಿಯಲ್ಲಿ, ಮುಲ್ಕಿಪೇಟೆಯಲ್ಲಿ 3 ಕಡೆಯಲ್ಲಿ ಇದೆ. 3 ಕಡೆಯಲ್ಲಿ. ಸರ್, ಬಹುಶಃ ಕೆಲವು ಭಾಗಗಳಲ್ಲಿ ರಿಟರ್ನ್ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಒಂದಷ್ಟು ಪೊಲೀಸರ ವಾಹನಗಳು ನಿಲ್ತಿರ್ತವೆ. ಸೊ ಆ ತರದ ವ್ಯವಸ್ಥೆಗಳೇನಾದ್ರೂ ಇದೆಯಾ ಉಚ್ಚಿಲದಲ್ಲಿ? ಉಚ್ಚಿಲ ಭಾಗದಲ್ಲಿ ಇದೀಗ ಹೈವೇ ಪೆಟ್ರೋಲ್ ಅಂತ ಒಂದು ಹೊಸತೊಂದು ಕಾನೂನು ಇದು ಗಾಡಿ ಬಂದಿದೆ. ಅವರದ್ದು ಸಮಸ್ಯೆ ಆಗ್ತದೆ ಅಂದರೆ ಅವರು ವಿರುದ್ಧ ದಿಕ್ಕಿನಲ್ಲಿ ಹೋದರೆ 300 ರೂಪಾಯಿ ಫೈನ್ ಆಗ್ತಾ ಇದ್ದಾರೆ. ಯಾವ್ದ್ರೆ ಅವರ ಹತ್ರ ಯಾವುದೇ ವಿಚಾರದಲ್ಲಿ ನಮಗೆ ಮಾತಾಡಲಿಕ್ಕೆ ಇದಿಲ್ಲ. ಯಾಕೆಂದರೆ ಅವರು ಕಾನೂನು ಕೆಲಸ ಏನಿದೆ ಅದು ಮಾಡ್ತಾ ಇದ್ದಾರೆ ಅವರದ್ದು. ಅದರಲ್ಲಿ ಮಾನವೀಯತೆ ದೃಷ್ಟಿಯಲ್ಲಿ ಒಬ್ಬೊಬ್ಬರದ್ದು ಬಿಟ್ಟರು ಅಷ್ಟೇ. ಅವ್ರ ಹತ್ರ ನಾವು ರಿಕ್ವೆಸ್ಟೇ ಮಾಡಬೇಕಲ್ಲದು, ನಮಗೆ ಬೇರೆ ಏನು ಮಾತಾಡುವ ಹಕ್ಕಿಲ್ಲ. ಅವ್ರ ಕಾನೂನು ಏನು ಹೇಳ್ತದೆ ಆ ಥರ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಆ ವಿಚಾರದಲ್ಲಿ ಪೊಲೀಸರು ನಿಮಗೆ ಬೆಂಬಲವಾಗಿ ನಿಲ್ತಾರೆ ಅಂತ ಬಹುತೇಕ ಸಂದರ್ಭ. ಖಂಡಿತವಾಗಿ. ಯಾಕೆಂದರೆ ಸಮಸ್ಯೆ ಗೊತ್ತಿರೋದು ಅವರಿಗೆ ಮಾತ್ರ. ಎಷ್ಟೊಂದು ಆಕ್ಸಿಡೆಂಟ್ ಆಗ್ತಾ ಇದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಎಲ್ಲ ವಿಚಾರವಾಗಿ ಅವರಿಗೆ ಗೊತ್ತಾಗುತ್ತೆ. ಮತ್ತೊಂದು ವಿಚಾರ ಹೇಳಬೇಕಂದ್ರೆ, ಎರ್ಮಾಲ್ ಉಚ್ಚಿಲ ಭಾಗದಲ್ಲಿ ಎರ್ಮಾಲ್ ಪೆಟ್ರೋಲ್ ಪಂಪ್ ಬದಿಯಲ್ಲಿ ಸಂಜೆ ಹೊತ್ತಿಗೆ ಏನಿಲ್ಲದ್ರೂ ಒಂದು 10-15 ಲಾರಿಗಳು ರಸ್ತೆ ಬದಿಯಲ್ಲೇ ನಿಲ್ತದೆ. ಅದನ್ನು ಸ್ವಲ್ಪ ಆದಷ್ಟು ಸರಿಪಡಿಸಬೇಕಷ್ಟೇ. ರಸ್ತೆ ಬದಿಯಲ್ಲಿ ನಿಂತರೆ ವಿರುದ್ಧ ದಿಕ್ಕಿನಲ್ಲಿ ಆಗುವ ಮತ್ತು ಸೈಡಲ್ಲಿ ಬದಿಯಲ್ಲಿ ಹೋಗುವಂಥ ಜನಗಳು ನಡ್ಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಾ ಉಂಟು. ವಿರುದ್ಧ ದಿಕ್ಕಲ್ಲಿ ಯಾವುದಾದ್ರೂ ಒಂದು ಗಾಡಿ ಬಂದರೆ ಅದು ಸೈಡಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಅಪಘಾತಗಳು ತುಂಬ ಆಗಿದೆ. ಇತ್ತೀಚೆಗೆ ಒಂದು ಮೀನಿನ ಗಾಡಿ ಒಂದು ಆಗಿದೆ
ಅದರಲ್ಲಿ ಒಬ್ರು ಡೆತ್ ಆಗಿದೆ, UP ಕಡೆಯವರು. ಓಕೆ, ಸೊ ಬೇರೆ ಭಾಗದಿಂದ ಬರ್ತಕ್ಕಂಥ ದೊಡ್ಡ ದೊಡ್ಡ ವಾಹನಗಳು ಪೆಟ್ರೋಲ್ ಹಾಕಿ ಪೆಟ್ರೋಲ್ ಪಂಪ್ನ ರಸ್ತೆ ಬದಿಯಲ್ಲೇ ನಿಲ್ಲಿಸ್ತಾರೆ. ಓಕೆ, ಸೊ ಅಂತ ಸಂದರ್ಭಗಳಲ್ಲಿ ಅದನ್ನ ಯಾರು ನೋಡೋದಿಲ್ವಾ, ಯಾರು ತಡೆಯೋದಿಲ್ವಾ ಅಂತ? ಇಲ್ಲ, 1-2 ಸತಿ ಪಡುಬಿದ್ರೆ ಠಾಣಾಧಿಕಾರಿಗಳು ಬಂದು ಅಲ್ಲಿಂದ ತೆಗೆದ್ರು ಮತ್ತೆ ಅವ್ರು ಹೋದ್ಮೇಲೆ ಮತ್ತೆ ನಿಲ್ಲಿಸ್ತಾರೆ. ಅಂದ್ರೆ ಒಬ್ರು ಇಬ್ರು ಸಮಸ್ಯೆ ಅಲ್ಲ, ಎಲ್ಲರದ್ದು ಸಮಸ್ಯೆ ಅಲ್ಲ, ದೊಡ್ಡ ಗಾಡಿಯವರದ್ದು ಎಲ್ಲರೂ ಬಂದು ಅಲ್ಲೇ ನಿಲ್ಲಿಸ್ತಾರೆ. ಅದಕ್ಕೆ ಆದಷ್ಟು ಬೇಗ ಅವರು ಪಂಪಿನವರ ಹತ್ರ, ಪೆಟ್ರೋಲ್ ಪಂಪಿನವರ ಹತ್ರನೇ ಅದಕ್ಕೆ ಬೇಕಂತದ್ದು ಇದು ಮಾಡಿಕೊಡ್ಬೇಕು, ನಿಲ್ಲಿಸಬಾರ್ದು ಅಂತ ಹೇಳಿ. ಎಸ್, ಖಂಡಿತ ಸರ್. ಕೊನೆಯದಾಗಿ ಸೊ ಈ ವಿಚಾರದಲ್ಲಿ, ಡಿವೈಡರ್ನ ವಿಚಾರದಲ್ಲಿ ಉಚ್ಚಿಲ ಭಾಗಕ್ಕೆ ಸೊ ಯಾವ ರೀತಿಯ ಬೇಡಿಕೆಗಳನ್ನು ನೀಡ್ತಿದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಉಚ್ಚಿಲ ಭಾಗದಲ್ಲಿ ಯಾವುದೇ ರೀತಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಏನೇ ಮಾಡಿದ್ರು ನಮಗೆ ಡಿವೈಡರ್ ಬೇಕು, ಮಾಡಿಕೊಡ್ಲೇಬೇಕು ಅಷ್ಟೇ. ಸರ್ವಿಸ್ ರಸ್ತೆ ಮತ್ತು ಡಿವೈಡರ್ ಮತ್ತೆ ಮಕ್ಕಳಿಗಾಗಿ ಓವರ್ ಬ್ರಿಡ್ಜ್ ಒಂದು ನಡ್ಕೊಂಡು ಹೋಗ್ಲಿಕ್ಕೆ. ಎಸ್, ಖಂಡಿತ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ನಾವು ಕೂಡ ಕೇಳ್ತೇವೆ. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಬಹುತೇಕ ಜನ ಆಕ್ರೋಶಿತಗೊಂಡಿದ್ದಾರೆ. ಜನರ ಸಹನೆಯ ಕಟ್ಟೆ ಒಡೆದು ಇದೀಗ ಬಹುತೇಕ ಏನು ಡಿವೈಡರ್ ಅನ್ನ ಧ್ವಂಸ ಮಾಡ್ತಕ್ಕಂತಹ ಪರಿಸ್ಥಿತಿಗೆ ಹೋಗಿರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ, ಇನ್ನಾದ್ರೂ ನಮ್ಮ ಈಗ ಕಂಪನಿ ಎಚ್ಚೆತ್ತುಕೊಳ್ಳಿ, ನಮ್ಮ ಸಂಸದರು ಶಾಸಕರುಗಳು ಈ ಕುರಿತಾಗಿ ಒಂದಷ್ಟು ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಲಿ, ಆದಷ್ಟು ಬೇಗ ಉಚ್ಚಿಲ ಭಾಗಕ್ಕೆ ಒಂದು ಡಿವೈಡರ್ನ ವಿಚಾರದಲ್ಲಿ ಮುಕ್ತಿಯನ್ನು ಕೊಡ್ಲಿ ಅನ್ನುವಂಥದ್ದು. ಬಹುತೇಕ ಅಭಿವೃದ್ಧಿಯ ಹೆಸರಿನಲ್ಲಿ ಬಂದಿರತಕ್ಕಂತ ಒಂದಷ್ಟು ರಸ್ತೆಗಳು ಜನರ ಜೀವ ಹಿಂಡೋದು ನಿಲ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಇದು ಈ ಹೊತ್ತಿನ ಎಸ್, ಖಂಡಿತ ಬಹುತೇಕ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಬಹುಶಃ MP ಅವರು ಮತ್ತು ಅವರ ಪಕ್ಷದವರು, ಅವರ ಬೆಂಬಲಿಗರು ಕೂಡ ಅವರಿಗೆ ಈ ವಿಚಾರವನ್ನ ಮುಟ್ಟಿಸ್ತಾರೆ ಅನ್ನುವಂತ ಭರವಸೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.